ಹರೇ ಕೃಷ್ಣ. ಹರೇ ಕೃಷ್ಣ ಎಲ್ಲರಿಗೂ. ಹರೇ ಕೃಷ್ಣ. ಜಯ ರಾಧ ಮಾಧವ ಕುಂಜ ವಿಹಾರಿ, ಜಯ ಗೋಪಿ ಜನವಲ್ಲಭ ಗಿರಿವರಧಾರಿ. ಜಯ ರಾಧ ಮಾಧವ ಕುಂಜ ವಿಹಾರಿ, ಜಯ ಗೋಪಿ ಜನವಲ್ಲಭ ಗಿರಿವರಧಾರಿ. ಯಶೋದನಂದನ ಬ್ರಜ ಜನರಂಜನ, ಯಶೋದನಂದನ ಬ್ರಜ ಜನರಂಜನ. ಯಮುನಾ ತೀರ ವನಚಾರಿ, ಯಮುನಾ ತೀರ ವನಚಾರಿ. ಜಯ ರಾಧ ಮಾಧವ ಕುಂಜ ವಿಹಾರಿ, ಜಯ ಗೋಪಿ ಜನವಲ್ಲಭ ಗಿರಿವರಧಾರಿ. ಯಶೋದನಂದನ ಬ್ರಜ ಜನರಂಜನ, ಯಶೋದನಂದನ ಬ್ರಜ ಜನರಂಜನ. ಯಮುನಾ ತೀರ ವನಚಾರಿ, ಯಮುನಾ ತೀರ ವನಚಾರಿ. ಜಯ ರಾಧ ಮಾಧವ ಕುಂಜ ವಿಹಾರಿ, ಜಯ ಗೋಪಿ ಜನವಲ್ಲಭ ಗಿರಿವರಧಾರಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. श्री श्री राधा गोविंद की जय, श्री श्री गौरनिताय की जय, ಶ್ರೀಲ ಪ್ರಭುಪಾದ की जय. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. 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 ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ
ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ. ಹರೇ ಕೃಷ್ಣ. ನಾನು ಹೇಳುವಾಗ ಯಾರು ಹೇಳಬಾರ್ದು, ಆಮೇಲೆ ರಿಪೀಟ್ ಮಾಡಬೇಕು. ಹರೇ ಕೃಷ್ಣ. ಹರೇ ಕೃಷ್ಣ. ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರಂ ಚೈವ ನರೋತ್ತಮಂ ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್. ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ ಭಕ್ತಿರ್ಭವತಿ ನೈಷ್ಠಿಕಿ. ಕೃಷ್ಣಾಯ ವಾಸುದೇವಾಯ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಗೋವಿಂದಾಯ ನಮೋ ನಮಃ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ. ಹರೇ ಕೃಷ್ಣ. ಶ್ರೀಮದ್ ಭಾಗವತಂ ಅಧ್ಯಾಯ ಸ್ಕಂದ 2, ಸ್ಕಂದ 4, ಅಧ್ಯಾಯ 2, ಶ್ಲೋಕ 20. ವಿಜ್ಞಾಯ ಶಾಪಂ ಗಿರೀಶಾನುಗಾಗ್ರಣೀ ವಿಜ್ಞಾಯ ಶಾಪಂ ಗಿರೀಶಾನುಗಗ್ರಣೀ ನಂದೀಶ್ವರೋ ರೋಷಕಷಾಯ ದೂಷಿತಃ ನಂದೀಶ್ವರ ರೋಷಕಷಾಯ ದೂಷಿತಃ ದಕ್ಷಾಯ ಶಾಪಂ ವಿಸಸರ್ಜ ದಾರುಣಂ ದಕ್ಷಾಯ ಶಾಪಂ ವಿಸಸರ್ಜ ದಾರುಣಂ ಯೇ ಚ ಅನ್ವಮೋದನ್ ತತ್ ಅವಾಚ್ಯತಾಂ ದ್ವಿಜಾಃ ಯೇ ಚ ಅನ್ವಮೋದನ್ ತತ್ ಅವಾಚ್ಯತಾಂ ದ್ವಿಜಾಃ ವಿಜ್ಞಾಯ ಶಾಪಂ ಗಿರೀಶ ಅನುಗಾಗ್ರಣೀ ವಿಜ್ಞಾಯ ಶಾಪಂ ಗಿರೀಶಾನುಗಾಗ್ರಣೀ ನಂದೀಶ್ವರೋ ರೋಷಕಷಾಯ ದೂಷಿತಃ ನಂದೀಶ್ವರ ರೋಷಕಷಾಯ ದೂಷಿತಃ ದಕ್ಷಾಯ ಶಾಪಂ ವಿಸಸರ್ಜ ದಾರುಣಂ ದಕ್ಷಾಯ ಶಾಪಂ ವಿಸಸರ್ಜ ದಾರುಣಂ ಯೇ ಚ ಅನ್ವಮೋದನ್ ತತ್ ಅವಾಚ್ಯತಾಂ ದ್ವಿಜಾಃ ಯೇ ಚ ಅನ್ವಮೋದನ್ ತತ್ ಅವಾಚ್ಯತಾಂ ದ್ವಿಜಾಃ. ಹರೇ ಕೃಷ್ಣ. ಎಲ್ಲರೂ ಒಮ್ಮೆ ಒಟ್ಟಾಗಿ ಹೇಳ್ಬೋದು. ಹರೇ ಕೃಷ್ಣ.
विघ्नाय शापं गिरीशानुगत्रिणी नन्दीश्वरारोषकषाय दक्षाय शापं नाय विसर्जनं रोचकचाय दोषिता दक्षायन् शापं दारुणं केचान्वमोदं स्तवाच्यतां द्विजाः. ಹರೇ ಕೃಷ್ಣ. ರಿಪೀಟ್ ಮಾಡುವಾಗ ಯಾವಾಗಲೂ ನಾವು ಮುಂದೆ ಹೋದರೆ ಹಿಂದೆಯವರು ಆ ಲೈನ್ ಪೂರ ಆಗೋಲ್ಲಿವರೆಗೆ ನಿಲ್ಲಬೇಕು, ಇಲ್ಲದಿದ್ದರೆ ಮಿಕ್ಸ್ ಆಗ್ಬಿಡುತ್ತೆ. ಹರೇ ಕೃಷ್ಣ, ಧನ್ಯವಾದಗಳು. ವಿಜ್ಞಾಯ ವಿಘ್ನಾಯ ತಿಳಿದು ತಿಳಿದು ಶಾಪಂ ಶಾಪಂ ಶಾಪವನ್ನು ಶಾಪವನ್ನು ಗಿರೀಶ ಶಿವನ ಶಿವನ ಅನುಗ ಅಗ್ರಣೀಹಿ ಅಗ್ರಣಿ ಪ್ರಮುಖ ಸಹಚರರಲ್ಲಿ ಒಬ್ಬನು ಪ್ರಮುಖ ಸಹಚರರಲ್ಲಿ ಒಬ್ಬನು ನಂದೀಶ್ವರಃ ನಂದೀಶ್ವರನು ನಂದೀಶ್ವರನು ರೋಷ ಕೋಪದ ಕಷಾಯ ಕೆಂಪಿನಿಂದ ದೂಷಿತ ಕೂಡಿದವನಾಗಿ ದಕ್ಷಾಯ ದಕ್ಷನಿಗೆ ಶಾಪಂ ಶಾಪವನ್ನು ವಿಸರ್ಜ ಕೊಟ್ಟನು. ದಾರುಣಂ ಕಠಿಣವಾದ ಏ ಯಾರು ಚ ಮತ್ತು ಅನ್ವಮೋದನ್ ಸಹಿಸಿದ ತತ್ ಅವಾಚ್ಯತಾಂ ಶಿವನ ಶಾಪವನ್ನು ದ್ವಿಜಾಹ ಬ್ರಾಹ್ಮಣರು. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದ ಕಿ ಜೈ. ಶಿವನಿಗೆ ಶಾಪ ಒದಗಿತೆಂದು ತಿಳಿದು ಅವನ ಪ್ರಮುಖ ಅನುಚರರಲ್ಲಿ ಒಬ್ಬನಾದ ನಂದೀಶ್ವರನಿಗೆ ಬಹಳ ಕ್ರೋಧ ಉಂಟಾಯಿತು. ಅವನ ಕಣ್ಣುಗಳು ಕೆಂಪಾದವು. ದಕ್ಷನು ಶಿವನಿಗೆ ಕ್ರೂರವಾದ ಮಾತುಗಳಿಂದ ಶಾಪ ಕೊಡುವುದನ್ನು ಸಹಿಸಿಕೊಂಡಿದ್ದ ಎಲ್ಲ ಬ್ರಾಹ್ಮಣರನ್ನೂ ಹಾಗೂ ದಕ್ಷನನ್ನೂ ಶಪಿಸಲು ನಂದೀಶ್ವರನು ಸಿದ್ಧನಾದನು. ರಿಪೀಟ್ ಮಾಡೋಣ. ಶಿವನಿಗೆ ಶಾಪ ಒದಗಿತೆಂದು ತಿಳಿದು ಅವನ ಪ್ರಮುಖ ಅನುಚರರಲ್ಲಿ ಒಬ್ಬನಾದ ನಂದೀಶ್ವರನಿಗೆ ಬಹಳ ಕ್ರೋಧ ಉಂಟಾಯಿತು. ಅವನ ಕಣ್ಣುಗಳು ಕೆಂಪಾದವು. ದಕ್ಷನು ಶಿವನಿಗೆ ಕ್ರೂರವಾದ ಮಾತುಗಳಿಂದ ಶಾಪ ಕೊಡುವುದನ್ನು ಸಹಿಸಿಕೊಂಡಿದ್ದ ಎಲ್ಲ ಬ್ರಾಹ್ಮಣರನ್ನು ಹಾಗೂ ದಕ್ಷನನ್ನು ಶಪಿಸಲು ನಂದೀಶ್ವರನು ಸಿದ್ಧನಾದನು. ಹರೇ ಕೃಷ್ಣ. ಉಮಾದೇವಿ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ, ಓದ್ತೀನಿ ಮಾತಾಜಿ. ಓದಿ ಮಾತಾ. ಸ್ವಲ್ಪ ಚಿಕ್ಕದ್ ಮಾಡ್ಕೊಂತೀನಿ, ದೊಡ್ಡದಾಗಿ.
ಚಿಕ್ಕದಾಗ್ತಾನೆ ಇಲ್ಲ. ಭಾವಾರ್ಥ: ನೂತನವಾಗಿ ವೈಷ್ಣವರಾದವರು ಮತ್ತು ಶೈವರಾದವರು ನಡುವೆ ಬಹುಕಾಲದಿಂದಲೂ ಬೆಳೆದು ಬಂದ ಭಿನ್ನಮತವಿದೆ. ಅವರು ಪರಸ್ಪರ ವಿರುದ್ಧವಾಗಿರುತ್ತಾರೆ. ದಕ್ಷನ ಕ್ರೂರವಾದ ಮಾತುಗಳಿಂದ ಶಿವನನ್ನು ಶಪಿಸಿದಾಗ ಅಲ್ಲಿ ಸೇರಿದ ಬ್ರಾಹ್ಮಣರಲ್ಲಿ ಕೆಲವರಿಗಾದರೂ ಸಂತೋಷವಾಗಿರಬೇಕು. ಏಕೆಂದರೆ ಕೆಲವು ಬ್ರಾಹ್ಮಣರು ಶಿವನನ್ನು ಅಷ್ಟಾಗಿ ಮೆಚ್ಚುವುದಿಲ್ಲ. ಅದಕ್ಕೆ ಕಾರಣ ಶಿವನು ಸ್ಥಾನಮಾನವನ್ನು ಕುರಿತು ಅವರಿಗಿರುವ ಅಜ್ಞಾನ. ದಕ್ಷ ಶಾಪದಿಂದ ನಂದೀಶ್ವರನಿಗೆ ಬಹಳ ನೋವಾಯಿತು. ಆದರೆ ಅಲ್ಲೇ ಇದ್ದ ಶಿವನು ಮಾದರಿಯನ್ನು ಅವನು ಅನುಸರಿಸಲಿಲ್ಲ. ಶಿವನು ಅದೇ ರೀತಿಯಲ್ಲಿ ದಕ್ಷನಿಗೆ ಶಾಪ ಕೊಡಬಹುದಾಗಿದ್ದಿತು, ಆದರೆ ಅವನು ಹಾಗೆ ಮಾಡಲಿಲ್ಲ. ಅವನು ಮೌನವಾಗಿದ್ದನು, ಸಹನೆಯಿಂದಿದ್ದನು. ಆದರೆ ಅವನು ಅನುಚರನಾದ ನಂದೀಶನಾಗೆ ಹಾಗೆ ಸಹನಾವಂತನಾಗಿರಲಿಲ್ಲ. ಅನುಚಾರನಾಗಿ ತನ್ನ ಒಡೆಯನಿಗೆ ಅಪಮಾನವಾಗುತ್ತಿರುವಾಗ ಸಹಿಸಿಕೊಳ್ಳದೆ ಇರುವುದರಿಂದ ಅವನು ದೃಷ್ಟಿಯಿಂದ ಸರಿಯೇ, ಆದರೆ ಸಭೆಯಲ್ಲಿ ಎದ್ದ ಬ್ರಾಹ್ಮಣರಿಗೆ ಅವನ ಶಾಪ ಕೊಡಬೇಕಾಗಿರಲಿಲ್ಲ. ಈಗ ಇಡೀ ವಿಷಯವೇ ತುಂಬಾ ಗೋಚಲಾಗಿ ಪರಿಣಮಿಸಿತು. ಸಾಕಷ್ಟು ಶಕ್ತಿ ಇಲ್ಲದವರು ತಮ್ಮ ಸ್ಥಾನಮಾನಗಳನ್ನು ಮರೆತು ವರ್ತಿಸಿದರು. ಹೀಗೆ ಆ ಮಹಾಸಭೆಯಲ್ಲಿ ಪ್ರತಿಶಾಪಗಳು ಮುಂದುವರಿಯುತ್ತಲೇ ಹೋದವು. ಬೇರೆ ಮಾತುಗಳು ಹೇಳುವುದಾದರೆ ಲೋಕ ಜಗತ್ತು ಎಷ್ಟರ ಮಟ್ಟಿಗೆ ಅಸ್ಥಿರವೆಂದರೆ ನಂದೀಶ್ವರನು, ದಕ್ಷ ಮೊದಲಾದ ಶ್ರೇಷ್ಠ ವ್ಯಕ್ತಿಗಳು, ಅನೇಕ ಬ್ರಾಹ್ಮಣರು ಕ್ರೋಧದ ವಾತಾವರಣದ ಸೋಂಕಿಗೆ ಬಲಿಯಾದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಈ ಭಾವಾರ್ಥದಿಂದ ಶ್ರೀಲ ಪ್ರಭುಪಾದರು ನಮಗೇನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ? ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ. ನಿಮಗೆ ನಂದೀಶ್ವರನ ಶಾಪ ಬೇರೆಯವ್ರಿಗೆಲ್ಲ ಇದಾಗ್ಲಿಲ್ಲ ಮಾತಾಜಿ. ಇಷ್ಟಪಟ್ರು, ಶಿವನನ್ನು ಅವರು ಇಷ್ಟಪಡ್ತಿತ್ತಿಲ್ಲ. ಅದಕ್ಕೆ ನಂದೀಶ್ವರನ ಶಾಪ ಶಿವನ ಅಷ್ಟಾಗಿ ಮೆಚ್ಚುವುದಿಲ್ಲ. ಅದಕ್ಕೆ ಕಾರಣ ಅವನಿಗೆ ಅಜ್ಞಾನದಿಂದ ಎಲ್ರು ಇದಾಗಿರ್ತಾರೆ ಅಂತ ಹೇಳ್ತಾರೆ ಮಾತಾಜಿ. ನಂದೀಶ್ವರ ಶಾಪ ಕೆಲವ್ರಿಗೆ ಸಂತೋಷ ಆಯ್ತು, ಕೆಲವರಿಗೆ ಅಸಂತೋಷವಾಯಿತು. ಹರೇ ಕೃಷ್ಣ ಮಾತಾಜಿ. ಒಬ್ಬೊಬ್ಬರಾಗಿ ಹೇಳಿ. ಹರೇ ಕೃಷ್ಣ. ಇಲ್ಲಿ ನೂತನವಾಗಿ ವೈಷ್ಣವರಾದವರು ಮತ್ತೆ ಶೈವರಾದವರು ಅಂತ ಹೇಳ್ತಾ ಇದ್ದಾರೆ ಪ್ರಭುಪಾದವರು. ಯಾಕಂದ್ರೆ ಈಗ್ಲೂ ಕೂಡ ಜಗಳ ಇದ್ದೇ ಇದೆ. ಶಿವ ದೊಡ್ಡವನು, ಯಾಕಂದ್ರೆ ಇದು ಇನ್ನು ಹೊಸಬ್ರು ಯಾರು ಅವಾಗ ಇನ್ನ ಬಂದಿರ್ತಾರೆ ಭಕ್ತಿ ಸೇವೆಗೆ, ಅವ್ರಿಗೆ ಇದು ತುಂಬಾ ಅಪೋಸಿಷನ್ ಇರುತ್ತೆ. ಆದ್ರಿಂದ ಯಾರಾದ್ರೂ ಅವ್ರ ಬಗ್ಗೆ ಹೇಳಿದ್ರೆ ಅವ್ರು ಕಾಯ್ಕೊಂಡಿರ್ತಾರೆ ಮತ್ತೆ ಜಗಳಾಡೋದಕ್ಕೆ, ಮತ್ತೆ ಆ ತರ ಎಲ್ಲ ಈ ತರ ಅಂತ ವಿತಂಡವಾದ ಮಾಡೋದಕ್ಕೆ. ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ನಂದೀಶ್ವರನು ಕೂಡ ಶಿವನಂತೆ ಸುಮ್ನೆ ಇರ್ಬೋದಾಗಿತ್ತು. ಆದ್ರೆ ಅವರು ತನ್ನ ಯಜಮಾನ ಅಂದ್ರೆ ಪ್ರಭುಗೆ ತುಂಬಾ ಅವಮಾನ ಆಗ್ತಾ ಇದೆ ಅಂತ ಅದನ್ನ ತಡ್ಕೊಳಕ್ ಆಗ್ದಿರ ಅವರು ಶೈವರನ್ನ ಶಪಿಸಲು, ವೈಷ್ಣವರನ್ನ ಮತ್ತೆ ಅಲ್ಲಿರೋ ಬ್ರಾಹ್ಮಣರನ್ನ ಶಪಿಸಲು ಮುಂದಾಗ್ತಾರೆ. ಯಾಕೆಂದ್ರೆ ಇದು ಹೇಳ್ತಾರೆ, ಯಾರಾದ್ರೂ ನಮ್ಮ ಭಗವಂತನ ಬಗ್ಗೆ ನಾವು ಮಾಡ್ತಾ ಇರೋ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ಅದನ್ನ ನಾವು ವಿತಂಡವಾದ ಮಾಡಿ ಅವ್ರಿಗೆ ತಿಳಿಸ್ಬೇಕು, ಇಲ್ಲದ್ರೆ ನಾವು ಆ ಜಾಗದಿಂದ ಸುಮ್ನೆ ಹೋಗ್ಬೇಕು ಅಂತ. ಮತ್ತೆ ಇಲ್ಲಿ ಇವರು ತುಂಬಾ ದೊಡ್ಡ ಶ್ರೇಷ್ಠ ವ್ಯಕ್ತಿಗಳು. ದಕ್ಷ ಮತ್ತೆ ನಂದೀಶ್ವರ ಸಾಮಾನ್ಯರಾದವರಲ್ಲ ಅವರು. ಅವ್ರಿಗೂ ಕೂಡ ಈ ಕೋಪ ಅನ್ನೋದಕ್ಕೆ ಅವರು ಗುರಿಯಾದ್ರು ಅಂತ ಇಲ್ಲಿ ಪ್ರಭುಪಾದ್ರು. ಅವ್ರಿಗೆ ಆತರ ಆಗ್ದಿರ್ಬೇಕಾದ್ರೆ ಇನ್ ನಮ್ಮಂತ ಸಾಮಾನ್ಯ ಮನುಷ್ಯರ ಗತಿ ಏನು ಅಂತ ಇದರಿಂದ ನಾವು ಅರ್ಥ ಮಾಡ್ಕೋಬಹುದು. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ವಿಜ್ಞಾಯ ಶಾಪಂ ಗಿರೀಶ ಅನುಗಾಗ್ರಣೀ ನಂದೀಶ್ವರೋ ರೋಷಕಷಾಯ ದೂಷಿತಃ ದಕ್ಷಾಯ ಶಾಪಂ ವಿಸಸರ್ಜ ದಾರುಣಂ ಯೇ ಚ ಅನ್ವಮೋದನ್ ತತ್ ಅವಾಚ್ಯತಾಂ ದ್ವಿಜಾಃ. ಶಿವನಿಗೆ ಶಾಪ ಒದಗಿತೆಂದು ತಿಳಿದು ಅವನ ಪ್ರಮುಖ ಅನುಚರರಲ್ಲಿ ಒಬ್ಬನಾದ ನಂದೀಶ್ವರನಿಗೆ ಬಹಳ ಕ್ರೋಧ ಉಂಟಾಯಿತು. ಅವನ ಕಣ್ಣುಗಳು ಕೆಂಪಾದವು. ದಕ್ಷನು ಶಿವನಿಗೆ ಕ್ರೂರವಾದ ಮಾತುಗಳಿಂದ ಶಾಪ ಕೊಡುವುದನ್ನು ಸಹಿಸಿಕೊಂಡಿದ್ದ. ಎಲ್ಲ ಬ್ರಾಹ್ಮಣರನ್ನು ಹಾಗೂ ದಕ್ಷನನ್ನು ಶಪಿಸಲು ನಂದೀಶ್ವರನು ಸಿದ್ಧನಾದನು. ಹರೇ ಕೃಷ್ಣ.
ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ ರಾಮ ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ. ಶ್ರೀ ಶ್ರೀ ಗೌರನಿತಾಯ್ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಈಗ ನಾವು ಭಾವಾರ್ಥದಲ್ಲಿ ಏನು ಹೇಳ್ತಾ ಇದ್ದಾರೆ ಶ್ರೀಲ ಪ್ರಭುಪಾದರು ಅದನ್ನು ನಾವು ವಿಚಾರ ಮಾಡೋಣ. ಹರೇ ಕೃಷ್ಣ. ಈಗ ದಕ್ಷನು ಕ್ರೂರವಾದ ಮಾತುಗಳಿಂದ ಶಿವನಿಗೆ ನಿಂದನೆಯನ್ನು ಮಾಡಿದ ಮತ್ತು ಶಾಪವನ್ನು ಕೊಟ್ಟ. ಅದನ್ನು ಶಿವ ಸಹಿಸಿಕೊಂಡ ಮತ್ತು ಮೌನವಾಗಿದ್ದ ಶಿವ. ಅವನಿಗೇನಾದ್ರೂ ನೋವು ಆಯ್ತಾ? ಇಲ್ಲ, ಅವನಿಗೇನು ನೋವಾಗಲಿಲ್ಲ. ಆದರೆ ದಕ್ಷನು ಶಿವನಿಗೆ ಕೊಟ್ಟ ಆ ಶಾಪವನ್ನು ಕೇಳಿ ಶಿವನ ಪ್ರಮುಖ ಗಣ ಆ ನಂದೀಶ್ವರನಿಗೆ ತುಂಬಾ ನೋವು ಉಂಟಾಯಿತು. ನಂದೀಶ್ವರನಿಗೆ ತಾಳ್ಮೆಯಿಂದ ಇರಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ಅವನಿಗಿಷ್ಟು ಕೋಪ ಬಂತು ಅಂದ್ರೆ ಆ ಕೋಪದಿಂದ ಕಣ್ಣು ಕೆಂಡದಂತೆ ಕೆಂಪಾಯ್ತಂತೆ. ಹಾಗಾಗಿ ಅವನು ಏನ್ ಮಾಡ್ದ, ದಕ್ಷನಿಗೆ ಶಾಪ ಯಾರು ಕೊಟ್ಟಿದ್ದ, ದಕ್ಷನು ಶಿವನಿಗೆ ಶಾಪ ಕೊಟ್ಟಿದ್ದಲ್ಲ, ಆ ಶಾಪವನ್ನು ಸಹಿಸ್ಕೊಂಡಿದ್ದ ಆ ಬ್ರಾಹ್ಮಣರಿಗೆ ನಂದೀಶ್ವರ ಶಾಪ ಕೊಟ್ಟ, ಮತ್ತೆ ದಕ್ಷನಿಗೂ ಕೂಡ ಶಾಪ ಕೊಟ್ಟ. ಹಾಗಾಗಿ ಈ ಶ್ಲೋಕದಲ್ಲಿ ಏನಾಗುತ್ತೆ ಅಂತಂದ್ರೆ, ದಕ್ಷನ ಶಾಪ ಅದು ಶಿವನ ಮೇಲೆ ಆ ಶಾಪವಾಗಲಿ, ನಿಂದನೆಯಾಗಲಿ, ಶಾಪವಾಗಲಿ ಶಿವನಿಗೆ ಯಾವುದೇ ಪರಿಣಾಮವನ್ನು ಅದು ಉಂಟು ಮಾಡಲಿಲ್ಲ. ಆದರೆ ಅವನ ಪ್ರಮುಖ ಅನುಚರ ನಂದೀಶ್ವರನ ಮೇಲೆ ಆಳವಾಗಿ ಪರಿಣಾಮ ಉಂಟಾಯಿತು. ಇದು ಏಕೆ ಹೀಗೆ? ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಶಿವನಿಗೆ ಏನೂ ಆಗ್ಲಿಲ್ಲ, ಆದ್ರೆ ನಂದೀಶ್ವರನಿಗೆ ಏಕೆ ಹಾಗಾಯಿತು? ಹರೇ ಕೃಷ್ಣ. ಒಬ್ಬರು ಹೇಳ್ಬೇಕು. ಹರೇ ಕೃಷ್ಣ.
ಅಣ್ಣ ಸ್ವಾಮಿಗೆ ಈ ತರ ಮಾಡಿದ್ರಲ್ಲ, ನಾವು ಅಪಮಾನ ಮಾಡಿದಾರಲ್ಲ ಅಂತಂದು ಬಹಳ ಅವ್ರಿಗೆ ಕ್ರೋಧ ಆಗುತ್ತೆ ಮಾತಾಜಿ. ಹರೇ ಕೃಷ್ಣ. ಬೇರೆಯವರು? ಭಕ್ತ ಅಲ್ವಾ ಮಾತಾಜಿ ನಂದೀಶ್ವರ? ಶಿವನ ಭಕ್ತ. ಈಶ್ವರ ಅವನು ತುಂಬಾ ಶಕ್ತಿ ಜ್ಞಾನಿ ಅಲ್ಲ. ಕೃಷ್ಣ ಇವನಷ್ಟು ಶಿವನಷ್ಟು ಜ್ಞಾನಿ ಅಲ್ಲ ನಂದೀಶ್ವರ. ಮಾತಾಜಿ ಹರೇ ಹಾಗೆ ಕೃಷ್ಣ. ಅವನಿಗೆ ಹರೇ ತಡ್ಕೊಳ್ಳಿಕ್ಕೆ ಕೃಷ್ಣ. ಆಗ್ಲಿಲ್ಲ ಅವನಷ್ಟು. ಪ್ರಭು ಹೇಳಿ ಪ್ರಭು. ನಾವು ಯಾವರ ಭಕ್ತರಾಗಿರ್ತೇವೆ ಅವರನ್ನು ನಾವು ನಮ್ಮ ಸ್ವಾಮಿಯನ್ನು ದೂಷಿಸಿದಾಗ ಬೇರೆ ಯಾರಾದರೂ ನಮಗೆ ಕೋಪ ಬರುವುದು ಸಹಜ, ಅದು ಬರಲೇಬೇಕು. ಆದ್ರೆ ಕೋಪವನ್ನು ಹೇಗೆ ಕಂಟ್ರೋಲ್ ಮಾಡ್ತೇವೆ ಅನ್ನೋದು ಎರಡನೇ ವಿಚಾರ. ಇಲ್ಲಿ ಕೋಪವನ್ನು ಕಂಟ್ರೋಲ್ ಮಾಡಿಲ್ಲ ಅಷ್ಟೇ, ಕೋಪ ಬರುವುದು ಸಹಜ. ಸ್ವಾಮಿಯ ಆಮೇಲೆ ಇಲ್ಲಿ ದೂಷಣೆಯಾಗಿದೆ, ನಿಂದನೆಯಾಗಿದೆ, ಸ್ವಾಮಿಯ ಮೇಲೆ ಶಾಪ ಬಂದಿದೆ. ಆದ್ರಿಂದ ಅವನಿಗೆ ತಡ್ಕೊಳ್ಳಿಕ್ಕೆ ಆಗ್ಲಿಲ್ಲ ಕೋಪವನ್ನ ಅಲ್ವಾ. ಹರೇ ಕೃಷ್ಣ. ಈಗ ಆಯ್ತು ಶಿವ. ಈಗ ನಾವು ನೋಡೋಣ ಏನಂತ, ಇವಾಗ ನಾವು ಅನಲೈಸ್ ಮಾಡೋಣ. ಹರೇ ಕೃಷ್ಣ. ಶಿವ ವೈಷ್ಣವರಲ್ಲಿ ಅಗ್ರಗಣ್ಯ ಅಲ್ವಾ. ಶಿವ ವೈಷ್ಣವಾನಾಂ ಯಥಾಶಂಭೋ ಅಂತ ಎಲ್ಲ ವೈಷ್ಣವರು ಅವನಿಗೆ ತುಂಬಾ ಇದನ್ನ ಗೌರವದಿಂದ ಕಾಣ್ತಾರೆ. ಸೊ ಹಾಗಾಗಿ ಅವನು ಯಾಕೆ ಅಂತಂದ್ರೆ ಅವನು ಉನ್ನತ ಭಕ್ತಿ ಭಾವದಲ್ಲಿ ಇದ್ದಾನೆ. ಸೊ ಹಾಗಾಗಿ ತನಗೆ ಕೊಟ್ಟ ನಿಂದನೆಯಾಗಲಿ ಶಾಪವಾಗಲಿ ಅವನಿಗೆ ಯಾವುದೇ ಪರಿಣಾಮ ಬೀರಲಿಲ್ಲ, ನೋವು ಕೂಡ ಆಗಲಿಲ್ಲ. ಯಾಕೆ ಹೀಗೆ ಅಂದರೆ ಶಿವ ತಟಸ್ಥ. ಈ ಐಹಿಕವಾದ ಯಾವುದೇ ವಿಚಾರಗಳಿಗೆ ದೇಹ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ಅವನಿಗೆ ಚೂರು ಆಸಕ್ತಿ ಇಲ್ಲ. ಶಿವ ಯಾವುದೇ ಕ್ಷೋಭೆಗೆ ಒಳಗಾಗುವುದಿಲ್ಲ. ಹೇಗೆ ಆಗೋದಿಲ್ಲ? ಸಮುದ್ರದೊಳಗೆ ನದಿಗಳ ನೀರು ಪ್ರವಹಿಸ್ತಾ ಇದ್ದರೆ ಆ ಸಮುದ್ರ ಶಾಂತವಾಗಿರುತ್ತೆ, ಅದು ಉಕ್ಕಿ ಏರುವುದಿಲ್ಲ. ಅದೇ ತರಹ ಒಮ್ಮೊಮ್ಮೆ ಜನ ಹೊಗಳುತ್ತಾರೆ, ಒಮ್ಮೆ ಜನ ತೆಗಳುತ್ತಾರೆ. ಸಮಾಜದ ಸ್ವಭಾವವೇ ಹೀಗೆ, ಈ ಒಂದು ಐಹಿಕ ಲೋಕದಲ್ಲಿ ಹಾಗೆ. ಸೊ ಹಾಗಾಗಿ ಶಿವ ಭಕ್ತರಲ್ಲಿ ಉತ್ತಮ ಭಕ್ತ. ಸೊ ಹಾಗಾಗಿ ಕೃತಕವಾದ ಈ ಒಂದು ಐಹಿಕ ಲೋಕದ ಕೀರ್ತಿ ಅಪಕೀರ್ತಿ, ಸುಖ ದುಃಖ, ಅಪಮಾನ ಮಾನ ಅಪಮಾನ, ಇವುಗಳಿಗೆ ಅವನು ಮೀರಿದವನು. ಅವನಿಗೆ ಬಹು ತಾಳ್ಮೆ. ಸೊ ಹಾಗಾಗಿ ಅವನು ಮೌನಿ ಅಂತಂದ್ರೆ ಏನು? ಮೌನಿ ಅಂತಂದ್ರೆ ಅಸಂಬದ್ಧವಾಗಿ ಮಾತಾಡೋದಲ್ಲ. ಮೌನಿ ಅಂದ್ರೆ ಯಾವಾಗ ಕೃಷ್ಣನ ವಿಚಾರವಾಗಿ ಮಾತು ಬರುತ್ತೆ ಆವಾಗ ಮಾತಾಡೋದು, ಉಳಿದೆಲ್ಲ ಸಮಯದಲ್ಲಿ ಸುಮ್ಮನಿದ್ದು ಬಿಡುವುದು. ಅದು ಅವನ ಅಂದ್ರೆ ಅದು ಭಕ್ತರ ಗುಣ. ಹಾಗಾಗಿ ಮಾನ ಅಪಮಾನಗಳಲ್ಲಿ ಶಿವ ಸಮಚಿತ್ತನಾಗಿರುತ್ತಾನೆ. ಸಮಚಿತ್ತ ಅಂದ್ರೆ ಅದು ಏನು ಕೂಡ ಬದಲಾವಣೆ ಇಲ್ಲ. ಅಪಮಾನ ಆದ್ರೂ ಬದಲಾವಣೆ ಇಲ್ಲ, ಒಳ್ಳೆಯ ಗೌರವ ಕೊಟ್ಟರು ಕೂಡ ಬದಲಾವಣೆ ಇಲ್ಲ, ಎರಡೂ ಒಂದೇ. ಹಾಗಾಗಿ ಪರಮ ಭಕ್ತನಾದ ಶಿವನಿಗೆ ಅವನಿಗೆ ಯಾವುದೇ ರೀತಿಯಾದ ಹರ್ಷ ಇಲ್ಲ, ಶೋಕ ಇಲ್ಲ, ಶಾಪಕ್ಕಾಗ್ಲಿ ನಿಂದನೆಗಾಗಲಿ ಯಾವುದೇ ಪ್ರತಿಕ್ರಿಯೆಯನ್ನು ಮಾಡೋದಿಲ್ಲ. ಆದರೆ ಇಲ್ಲಿ ನಾನು ನೋಡ್ತಕ್ಕಂಥದ್ದು ನಂದೀಶ್ವರನೇನು ಸಾಮಾನ್ಯ ವ್ಯಕ್ತಿಯಲ್ಲ. ನಂದೀಶ್ವರನು ಆ ಶಿವನ ಪ್ರಮುಖ ಅನುಚರ. ಹಾಗಿರೋದ್ರಿಂದ ಅಲ್ಲಿ ಏನಾಗತ್ತೆ, ನಂದೀಶ್ವರ ಶಿವನ ಪ್ರೀತಿಯ ಭಕ್ತ, ಅತ್ಯಂತ ಪ್ರೀತಿಯ ಆ ಶಿವನನ್ನು ಭಕ್ತಿ ಮಾಡ್ತಾನೆ. ಸೊ ಹಾಗಾಗಿ ಅವನನ್ನ ತುಂಬಾ ಅನುಯಾಯಿ, ಪರಮ ಅನುಯಾಯಿ, ಯಾವಾಗಲೂ ಅನುಸರಿಸ್ಕೊಂಡೇ ಇರ್ತಾನೆ. ನೀವು ನಂದೀಶ್ವರನನ್ನು ನೋಡ್ಬೋದು, ಶಿವ ಎಲ್ಲಿದ್ದಾನೆ ಅಲ್ಲಿ ನಂದೀಶ್ವರ ಪ್ರತ್ಯಕ್ಷ ಅಲ್ಲಿದ್ದೇ ಇರ್ತಾನೆ. ಸೊ ಹಾಗಾಗಿ ಅವನಿಗೆ ಒಡೆಯ ಸ್ವಾಮಿಯ ಮೇಲೆ ಈ ಒಂದು ನಿಂದನೆ, ಆ ಶಾಪ, ಇದನ್ನ ಅವನಿಗೆ ತಡ್ಕೊಳ್ಳಕ್ಕಾಗಲಿಲ್ಲ. ಸೊ ಆ ಅಪಮಾನವನ್ನ, ಅವನ ಶಾಪವನ್ನ ಸಹಿಸ್ಕೊಂಡು ಸುಮ್ಮನೆ ಇರ್ಲಿಕ್ಕಾಗಲಿಲ್ಲ. ಅದು ಅವನಿಗೆ ವಿಪರೀತವಾಗಿ ನೋವುಂಟಾಯಿತು, ತುಂಬಾ ಆಳವಾದ ನೋವುಂಟಾಯಿತು. ಸೊ ಆಳವಾದ ನೋವನ್ನು ಅವನಿಗೆ ಸಹಿಸ್ಕೊಳ್ಳತಕ್ಕಂತಹ ಶಕ್ತಿ ಬರಲಿಲ್ಲ. ಸೊ ಹಾಗಾಗಿ ಅವನು ಏನ್ ಮಾಡ್ತಾನೆ, ದಕ್ಷನಿಗೆ ಶಾಪ ಕೊಡ್ತಾನೆ. ದಕ್ಷನಿಗೆ ಹೇಳ್ತಾನೆ, ನೀನು ಪ್ರಾಣಿಗಳ ತರ ಬಿಹೇವ್ ಮಾಡಿದೀಯಾ, ಸೊ ಹಾಗಾಗಿ ನಿನಗೆ ಆ ಮೇಕೆಯ ತಲೆ ಬರಲಿ, ನಿನಗೆ ಶೀಘ್ರದಲ್ಲೇ ನಿನಗೆ ಮೇಕೆ ತಲೆ ಬರುವಂಗಾಗ್ಲಿ ಅಂತ ಹೇಳ್ತಾನೆ. ಬ್ರಾಹ್ಮಣರಿಗೂ ಕೂಡ ಶಾಪ ಕೊಡ್ತಾನೆ. ಸೊ ಈ ರೀತಿಯಾಗಿ ಇಲ್ಲಿ ದಕ್ಷನಿಗೆ ದಕ್ಷನ ಒಂದು ನಿಂದನೆಯಿಂದ ಈ ರೀತಿಯಾದ ಎಲ್ಲ ಪರಿಣಾಮಗಳು ಉಂಟಾಯಿತು. ಸೊ ದಕ್ಷನಿಗೆ ಈಗ ನಿಂದನೆ ಮಾಡ್ಬೇಕಾದ್ರೆ, ಶಾಪ ಕೊಡ್ಬೇಕಾದ್ರೆ ಮೂಲ ಕಾರಣ, ದಕ್ಷನ ಕ್ರೋಧಕ್ಕೆ ಮೂಲ ಕಾರಣ ಏನು? ಹರೇ ಕೃಷ್ಣ. ದಕ್ಷನ ಕ್ರೋಧಕ್ಕೆ ಕಾರಣ ಏನು? ಅವನ ಮರ್ಯಾದೆ ಕೊಟ್ಟಿಲ್ಲ ಅಂತ.
ಗೌರವ ಕೊಡ್ಲಿಲ್ಲ ಅಂತ. ಮರ್ಯಾದೆ ಕೊಟ್ಟಿಲ್ಲ, ಗೌರವ ಇಲ್ಲ. ಸೊ ಅವನಿಗೆ ಆ ಕಾಮದಿಂದ ಉದ್ಭವವಾದ ಕ್ರೋಧ. ಈಗ ನಂದೀಶ್ವರನಿಗೆ ಉದ್ಭವವಾದ ಕ್ರೋಧ ಅದು ಯಾವ ರೀತಿ? ಸ್ವಾಮಿನಿಂದನೇ. ಸ್ವಾಮಿನಿಂದಲೇ ಸಹಿಸಲಾರದದು. ಸಹನೆ. ಈಗ ಮಾತಾಜಿ ಯಾರು ಹೇಳಿದ್ರು ಸಹಿಸಲಾರದದು? ಸ್ವಾಮಿನಿಂದಲೇ. ಹರೇ ಕೃಷ್ಣ. ಸಹಿಸಲಾರದು ಹೇಳೋ ಶಬ್ದ ಹೇಳಿದವರು ಯಾರು? ಹರೇ ಕೃಷ್ಣ. ಸಹನೆ ಆಗಲಿಲ್ಲ ಹೇಳಿದವರು ಯಾರು? ಹರೇ ಕೃಷ್ಣ. ಈಗ ಮುಖ್ಯವಾಗಿರ್ತಕ್ಕಂಥದ್ದು ಸಹನೆ. ಸೊ ಹಾಗಾಗಿ ಇಲ್ಲಿ ನಂದೀಶ್ವರನಿಗೆ ಕ್ರೋಧ ಉಂಟಾಗಿರುವುದು ಅವನು ಸಹನೆ ತಪ್ಪಿದ್ದರಿಂದ, ಸಹನೆ ತಪ್ಪಿರೋದು ತಾಳ್ಮೆ ತಪ್ಪಿರೋದ್ರಿಂದ. ಹಾಗಾಗಿ ಅವನಲ್ಲಿ ಯಾವುದೇ ಒಂದು ಕಾಮದ ಬಯಕೆ ಇರಲಿಲ್ಲ. ಅದಕ್ಕೆ ನೋಡಿ, ಈಗ ದಕ್ಷನಿಗೆ ಇರ್ತಕ್ಕಂಥ ಬಂದಿರ್ತಕ್ಕಂಥ ಕ್ರೋಧದ ಕಾರಣವೇ ಬೇರೆ, ಇಲ್ಲಿ ನಂದೀಶ್ವರನಿಗೆ ಬಂದಿರ್ತಕ್ಕಂಥ ಕ್ರೋಧದ ಕಾರಣವೇ ಬೇರೆ. ಸೊ ಹಾಗಾಗಿ ಇಲ್ಲಿ ಅದೊಂದೇ ಅಲ್ಲ, ಇಲ್ಲಿ ಸಿಚುವೇಶನ್, ಒಂದು ಪರಿಸ್ಥಿತಿ, ಅಲ್ಲಿಯ ಒಂದು ಸನ್ನಿವೇಶ ಯಾವ ತರ ಇತ್ತು ಅಂದ್ರೆ, ಆ ಸನ್ನಿವೇಶದಲ್ಲಿ ಬ್ರಹ್ಮನೇ ಅಲ್ಲಿ ಅಧ್ಯಕ್ಷನಾಗಿದ್ದ. ಅದು ಯಾಗ ಮಂಟಪ, ಪವಿತ್ರ ಸ್ಥಳ. ಅಲ್ಲಿ ಅನೇಕ ಸಾಧು ಸಜ್ಜನಗಳು ಇದ್ರು, ಮುನಿಶ್ರೇಷ್ಠರು ತುಂಬಾ ಜನ ಇದ್ದಿದ್ರು. ಅಂತಹ ವಾತಾವರಣದಲ್ಲಿ ಅಲ್ಲಿ ಈ ರೀತಿಯಾದ ಕ್ರೋಧವನ್ನು ವ್ಯಕ್ತಪಡಿಸುವುದು, ಒಂದು ನಿಂದನೆ, ಶಾಪ, ಪ್ರತಿಶಾಪ ಇವುಗಳದ್ದು ನಡೀತಾ ಇದೆ. ಇದು ಇಲ್ಲಿಗೆ ಮುಗಿಲಿಲ್ಲ. ಭೃಗು ಮುಂದಿನ ಶ್ಲೋಕಗಳಲ್ಲಿ ನಾವು ನೋಡ್ತೇವೆ, ಭೃಗುಮುನಿ ಆ ಶಾಪಕ್ಕೆ, ಇವರಿಗೆ ಕೊಟ್ಟ, ಬ್ರಾಹ್ಮಣರಿಗೆ ಕೊಟ್ಟ ಶಾಪಕ್ಕೆ ಪ್ರತಿಯಾಗಿ ಶಾಪವನ್ನು ಕೊಡ್ತಾನೆ ಭೃಗುಮುನಿ. ನಂದೀಶ್ವರ ಶಾಪ ಕೊಟ್ಟಿದ್ದಲ್ಲ ಬ್ರಾಹ್ಮಣ, ಅದಕ್ಕೆ ಪ್ರತಿಯಾಗಿ ಭೃಗುಮುನಿಗೆ ಕೋಪ ಬರುತ್ತೆ. ಸೊ ಹೀಗಾಗಿ ಇಲ್ಲಿ ಈ ವಾತಾವರಣದಲ್ಲಿ, ಅದು ಕೂಡ ಇದು ನಡೆದಿರೋದು ತುಂಬಾ ಲಕ್ಷಾಂತರ ವರ್ಷಗಳ ಹಿಂದೆ, ಮತ್ತೆ ಅದು ನಡೆದಿರೋದು ದೇವತೆಗಳ ಲೋಕದಲ್ಲಿ. ಸೊ ಆ ಕಾಲದಲ್ಲಿ ದೇವತೆಗಳ ಮಧ್ಯದಲ್ಲಿ ಈ ತರವಾದರೆ, ಈಗ ಕಲಿಯುಗದಲ್ಲಿ ನಮ್ಮಂಥವರ ಪರಿಸ್ಥಿತಿ ಏನು? ಅಲ್ಲಿ ಒಂದು ತಾಳ್ಮೆಗೂ ಆ ಒಂದು ಸಿಚುವೇಶನ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ಅಲ್ಲಿ ಗೋಜಲಾಯಿತು, ತುಂಬಾ ಇಡೀ ವಿಷಯವೇ ತುಂಬಾ ಗೋಜಲುಮಯ, ಒಂದು ಗೊಂದಲ ಉಂಟಾಯಿತು. ಸೊ ಹಾಗಾಗಿ ಇಲ್ಲಿ ಮುಖ್ಯವಾಗಿ ನಂದೀಶ್ವರ ಶಾಪ ಕೊಡಬಾರ್ದಿತ್ತು ಬ್ರಾಹ್ಮಣರಿಗೆ. ಅದು ಅವನ ಸಹನೆ ತಪ್ಪಿದ್ರಿಂದ ಆ ತರ ಆಗ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ಕ್ರೋಧ, ಈ ಕ್ರೋಧ ಹೇಳೋದು ಯಾವ ರೀತಿಯಿಂದ ಬಂದ್ರು, ಯಾವುದೇ ಕಾರಣದಿಂದ ಕ್ರೋಧ ಬಂದರೂ ಕೂಡ ಆ ಕ್ರೋಧ ಅಥವಾ ಕೋಪ ಹೇಳೋದಕ್ಕೆ ಅದು ಪರಿಣಾಮ ಒಂದೇ. ಪರಿಣಾಮದಿಂದ ಏನಾಗುತ್ತೆ? ಪರಿಣಾಮದಿಂದ ಈ ಬುದ್ಧಿ, ಆ ಒಂದು ಸಹನೆ ಇರುವುದಿಲ್ಲ, ಮತ್ತೆ ಆ ಒಂದು ವಿವೇಚನಾ ಶಕ್ತಿ ಹೋಗ್ತದೆ. ಕ್ರೋಧಾತ್ ಭವತಿ ಸಮೋಹ, ಸಮೋಹಾತ್ ಸ್ಮೃತಿ ವಿಭ್ರಮ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತಿ. ಸೊ ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ. ಸೊ ಪರಿಣಾಮ ಒಂದೇ. ಅದೇನು? ಕ್ರೋಧದ ಪರಿಣಾಮ ಅನರ್ಥ. ಸೊ ಹಾಗಾಗಿ ಈ ಕ್ರೋಧ ಐಹಿಕದಲ್ಲೂ ಒಳ್ಳೆಯದಾಗುವುದಿಲ್ಲ, ಆಧ್ಯಾತ್ಮಿಕ ಸಾಧನೆಗೆ ಅದು ಪ್ರಶ್ನೆಯೇ ಇಲ್ಲ. ಸೊ ಹಾಗಾಗಿ ಈ ತಮೋಗುಣದಿಂದ ಬಂದ ಕ್ರೋಧ ಇದು ಅಭಿವ್ಯಕ್ತಿ ಆಗುತ್ತೆ. ಕ್ರೋಧ ಹೇಳೋದು ಆಸುರಿ ಗುಣ. ಈಗ ಎರಡನೇ ವಿಚಾರ ನಾವು ನೋಡೋಣ. ಈಗ ನಂದೀಶ್ವರನಿಗೆ ಬಂದ ಆ ಒಂದು ಪ್ರಾಬ್ಲಮ್ ಅಂದ್ರೆ ಅವನಿಗೆ ತಾಳ್ಮೆ ಇರಲಿಲ್ಲ. ಸೊ ಹಾಗಾಗಿ ತಾಳ್ಮೆಯ ಬಗ್ಗೆ ನಾವು ಇವತ್ತು ಸ್ವಲ್ಪ ನೋಡೋಣ. ತಾಳ್ಮೆ ಅಥವಾ ಸಹನೆ. ತಾಳ್ಮೆ ಅಂದ್ರೆ ಏನು ಗೊತ್ತಾ ಯಾರಿಗಾದ್ರೂ ಡೆಫಿನಿಷನ್? ತಾಳ್ಮೆ ಅಂದ್ರೆ ಏನು? ರಿಯಾಕ್ಟ್ ಮಾಡದೇ ಇರೋದು ಮತ್ತು ಎಲ್ಲಾ ಸಂದರ್ಭದಲ್ಲಿಯೂ ಸಮಚಿತ್ತತೆಯಲ್ಲಿ ಸಹಿಸುವುದು. ಇಲ್ಲಿ ತಾಳ್ಮೆ ಅನ್ನೋದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಆಚಾರ್ಯರುಗಳು ಏನ್ ಹೇಳ್ತಾರೆ ಅಂದ್ರೆ, ನಮ್ಮ ಮನಸ್ಸು, ನಮ್ಮ ಮಾತು, ನಮ್ಮ ಕೃತಿಗಳನ್ನ ಅದನ್ನ ಆಧ್ಯಾತ್ಮದಲ್ಲಿ ಇಡಬೇಕಂತೆ. ಆಧ್ಯಾತ್ಮ ಸಾಧನೆಗಾಗಿ ಇರಿಸ್ಬೇಕು. ಅದು ತಾಳ್ಮೆ ಅಂದ್ರೆ. ತಾಳ್ಮೆ ಅಂತಂದ್ರೆ ಬೇರೆಯವರಿಂದ ನಿಂದನೆಯಾಗಲಿ ಅಗೌರವವಾಗಲಿ ಅದನ್ನ ಸಹಿಸ್ಕೊಳ್ಬೇಕು. ಸೊ ಆದ್ರಿಂದ ಇದನ್ನ ಈ ಭಗವಂತ ಪದೇ ಪದೇ ತಾಳ್ಮೆ ಹೇಳೋದ್ರ ಬಗ್ಗೆ ನಮಗೆ ಪಾಠ ಕಲಿಸ್ತಾನೆ, ಉಪದೇಶ ಕೊಡ್ತಾನೆ. ಎಲ್ಲಿ? ಭಗವದ್ಗೀತೆಯಲ್ಲಿ. ಯಾರಾದ್ರೂ ಹೇಳ್ಬೋದಾ ಭಗವದ್ಗೀತೆ ಎಷ್ಟು ಶ್ಲೋಕಗಳಲ್ಲಿ, ಎಷ್ಟು ಅಧ್ಯಾಯಗಳಲ್ಲಿ, ಯಾವ್ಯಾವ ಅಧ್ಯಾಯದಲ್ಲಿ ತಾಳ್ಮೆ ಬಗ್ಗೆ ಹೇಳಿದ್ದಾನೆ? ಯಾರಿಗಾದ್ರೂ ಗೊತ್ತುಂಟಾ? ಹರೇ ಕೃಷ್ಣ.
ಯಾರಾದ್ರೂ ಭಕ್ತನಾದವನ ಗುಣಗಳನ್ನು ಹೇಳುವಾಗ ಭಗವಂತ ಹೇಳ್ತಾನೆ ತಾಳ್ಮೆ ಮುಖ್ಯವಾದದ್ದು, ಎಲ್ಲಾ ಸಂದರ್ಭದಲ್ಲೂ ಸಮಚಿತ್ತತೆಯಲ್ಲಿ ಇರ್ಬೇಕು ಭಕ್ತನಾದವನು ಅಂತ. ಕೃಷ್ಣ ಅದೇ ರೀತಿ ದೈವಾಸುರ ಗುಣ ಅಂತ ಹೇಳುವಾಗ ದೈವಿಕ ಗುಣದಲ್ಲೂ ಕೂಡ ಈ ತಾಳ್ಮೆಯ ಬಗ್ಗೆ ಒಂದು ವ್ಯಾಖ್ಯಾನ ಇರುತ್ತೆ ಮಾತಾಜಿ. ಕೃಷ್ಣ, ಹರೇ ಕೃಷ್ಣ, ಧನ್ಯವಾದಗಳು. ಮತ್ತೆ ವರ್ಣಾಶ್ರಮ ಧರ್ಮ ಹೇಳುವಾಗ ಬ್ರಾಹ್ಮಣರಲ್ಲಿ ಆ ಗುಣಗಳನ್ನ ಹೇಳ್ತಾರೆ. ಬ್ರಾಹ್ಮಣ ಗುಣಗಳು, ತಾಳ್ಮೆ. ಹರೇ ಕೃಷ್ಣ. ಪದೇ ಪದೇ ನಮಗೆ ಭಗವದ್ಗೀತೆಯಲ್ಲೇ ಹೇಳ್ತಾ ಇದ್ದಾರೆ. ಸೊ ಅದರಲ್ಲಿ ಮುಖ್ಯವಾದ ತಾಳ್ಮೆ ಅಂದ್ರೆ ಏನು ಅಂತ ನಾವು ನೋಡೋಣ. ಸೊ ತಾಳ್ಮೆ, ಭಗವಂತ ಪದೇ ಪದೇ ನಮಗೆ ಇದನ್ನ ಭಗವದ್ಗೀತೆಯಲ್ಲಿ ಯಾಕೆ ಕಲಿಸ್ಕೊಡ್ತಾ ಇದ್ದಾರೆ ಅಂದ್ರೆ ಅದು ಅಷ್ಟು ಮಹತ್ವದ್ದು ತಾಳ್ಮೆ. ತಾಳ್ಮೆಯ ಮುಖ್ಯ ಉದ್ದೇಶ ಅಂತಂದ್ರೆ ಅದು ತಾಳ್ಮೆಯಿಂದ ಇಟ್ಕೊಂಡ್ರೆ ನಮ್ಮ ಭಕ್ತಿಯಲ್ಲಿ ಏನಾಗುತ್ತೆ ಅಂದ್ರೆ ನಮಗೆ ಶುದ್ಧಿ, ಅಂತಃಕರಣ ಶುದ್ಧಿ ಆಗ್ತದೆ. ಸೊ ಅಂತಃಕರಣ ಶುದ್ಧಿ ಆಗ್ಲಿಕ್ಕೆ ತಾಳ್ಮೆ ಬೇಕು. ಸೊ ಅದಕ್ಕೆ ನಾವು ನೋಡೋಣ ಭಗವಂತ ಯಾವ್ಯಾವ ಶ್ಲೋಕದಲ್ಲಿ ನಮ್ಗೆ ಏನೇನು ಹೇಳಿ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾನೆ. ಸೊ 2ನೇ ಅಧ್ಯಾಯ 14ನೇ ಶ್ಲೋಕದಲ್ಲಿ ಹೇಳ್ತಾನೆ, ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ಅನಿತ್ಯ ತಾಂ ತಿತಿಕ್ಷಸ್ವ ಭಾರತ. ಅಂದ್ರೆ ಈಗ ಸುಖ ದುಃಖ ಇದನ್ನ ಈ ತಿತಿಕ್ಷ ಅಂದ್ರೆ ಸಹನೆ. ಈ ಸಹನೆಯಲ್ಲಿ ಯಾವಾಗಲೂ ದ್ವಂದ್ವಗಳು ಇರ್ಬೇಕಾದ್ರೆ ನಾವು ಸಹನೆಯನ್ನ ಮಾಡ್ಕೊಳ್ಬೇಕಂದ್ರೆ ಈ ಸಹನೆಯನ್ನ ಕಲಿಯೋದು ಹೇಗೆ, ಇದನ್ನ ನಿಮ್ಗೆ ಒಂದು ಶೇರಿಂಗ್ ಮಾಡ್ತೇನೆ. ಇದು ಸರಿ ಕೃಷ್ಣ. ಕಾಣ್ತಾ ಉಂಟಾ ಹರೇ ಕೃಷ್ಣ? ಇಲ್ಲ ಮಾತಾಜಿ, ಸ್ಕ್ರೀನ್ ಶೇರ್ ಆಗ್ಲಿಲ್ವಾ? ಸ್ಕ್ರೀನ್ ಶೇರ್ ಮಾಡಿದ್ದೇನೆ. ಈಗ ಆಗ್ತಾ ಇದೆಯಾ? ಇಲ್ಲ, ಲೋಡಿಂಗ್ ಆಗ್ತಾ ಇದೆ. ನಂದು ಸ್ಕ್ರೀನ್ ಶೇರ್ ಬಟನ್ ಮಾಡ್ಲಿಲ್ಲ. ಇವಾಗ ಆಗ್ತಾ ಇದೆ. ಆಯ್ತು ಮಾತಾಜಿ. ಮತ್ತೆ ಹೋಯ್ತು, ಸ್ಟಾಪ್ ಆಗಿದೆ. ಹರೇ ಕೃಷ್ಣ, ಆಗ್ತೇನೆ. ಕಾಣುತ್ತಾ ಈಗ ಹರೇ ಕೃಷ್ಣ? ಇಲ್ಲ ಮಾತಾಜಿ. ಈಗ ಇಲ್ಲ, ಬಂದಿಲ್ಲ. ಇಲ್ಲ ಪಂಕಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಇರ್ಲಿ ಬಿಡಿ, ಬರ್ತಾ ಇಲ್ಲ, ಅದು ಶೇರ್ ಆಗ್ತಾ ಇಲ್ಲ, ಯಾಕೆ ಗೊತ್ತಿಲ್ಲ. ಈಗ ಕಾಣುತ್ತಾ? ಇಲ್ಲ ಮಾತಾಜಿ. ಸಮಥಿಂಗ್ ಈಸ್ ಪ್ರಾಬ್ಲಮ್ ದೇರ್. ಓಕೆ, ಇಲ್ಲಿ ಈಗ ಬಂತು ಮಾತಾಜಿ. ಇದೆಲ್ಲ ಶೇರ್ ಮಾಡ್ತಾರೆ, ಬೇರೆ ಏನೋ ಶೇರ್ ಮಾಡ್ಬೇಕಾಗಿತ್ತು, ಆಗ್ಲಿಲ್ಲ. ಹರೇ ಕೃಷ್ಣ. ಹಾಗಾಗಿ ನಾವು ಏನ್ ಹೇಳ್ತಾರೆ ಇಲ್ಲಿ, ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಅಂದ್ರೆ ಶೀತೋಷ್ಣ ಸುಖ ದುಃಖದ ಆಗಮಾಪೇನು ಅನಿತ್ಯ ತಾಂ ತಿತಿಕ್ಷಸ್ವ ಭಾರತ. ಅಂದ್ರೆ ಇಲ್ಲಿ ಭಗವಂತ ಏನ್ ಹೇಳ್ತಾ ಅಂದ್ರೆ ಒಬ್ಬನು ದ್ವಂದ್ವಗಳಲ್ಲಿ ಸಹಿಸ್ಕೊಳ್ಬೇಕು. ಆ ದ್ವಂದ್ವಗಳಲ್ಲಿ ಆ ತಾಳ್ಮೆಯನ್ನು ಹರೇ ಕೃಷ್ಣ, ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ. ದ್ವಂದ್ವಗಳಲ್ಲಿ ನಾವು ಸಹನೆಯನ್ನು ಕಲ್ತ್ಕೊಳ್ಬೇಕು. ಅಂದ್ರೆ ಸುಖ ದುಃಖ, ಸುಖದಲ್ಲಿ ದುಃಖದಲ್ಲಿ ನಾವು ಕಲ್ತ್ಕೋಬೇಕು ಸಹಿಸೋಳದನ್ನ. ಆಮೇಲೆ ಶೀತೋಷ್ಣ ಸುಖ ದುಃಖದ, ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಚಳಿಗಾಲ ಮತ್ತೆ ಬೇಸಿಗೆ ಕಾಲ ಎರಡನ್ನೂ ಸಹಿಸ್ಕೋಬೇಕಂದ್ರೆ. ಯಾಕಂದ್ರೆ ಇಲ್ಲಿ ದ್ವಂದ್ವಗಳು ಇರೋದು ಈ ಐಹಿಕ ಲೋಕದಲ್ಲಿ ಮಾತ್ರ. ಈ ಒಂದು ಯಾವುದೇ ಇಲ್ಲಿ ಸುಖ ಇರಲಿ ದುಃಖ ಇರಲಿ, ಚಳಿ ಇರಲಿ ಜಯ ಇರಲಿ ಅಪಜಯ ಇರಲಿ, ಅಥವಾ ಚಳಿ ಇರಲಿ ಬೇಸಿಗೆ ಇರಲಿ, ಸುಖ ಇರಲಿ ದುಃಖ ಇರಲಿ, ಮಾನ ಇರಲಿ ಅಪಮಾನ ಇರಲಿ, ಜಯ ಇರಲಿ ಅಪಜಯ ಇರಲಿ, ಎಲ್ಲವೂ ಕೂಡ ಬಂದು ಹೋಗುತ್ತದೆ. ಇದು ಯಾವುದು ಶಾಶ್ವತ ಅಲ್ಲ. ಸೊ ಅದಕ್ಕೆ ಕೃಷ್ಣ ಏನ್ ಹೇಳ್ತಾನೆ ಅಂತಂದ್ರೆ
ಇದನ್ನ ಸುಖ ಮತ್ತು ದುಃಖ ಇದನ್ನ ಸಹಿಸ್ಕೋಬೇಕು. ಈ ದುಃಖವನ್ನ ಸಹಿಸ್ಕೋಬೇಕು. ಇದು ನಮ್ಗೆಲ್ಲರಿಗೂ ಗೊತ್ತಿದೆ ಅಲ್ವಾ. ದುಃಖವನ್ನು ಬಂದಾಗ ಜನ ಬಂದು ಹೇಳ್ತಾರೆ, ಏನಪ್ಪಾ ಇದಕ್ಕೆಲ್ಲ ನೀನ್ ಬೇಜಾರು ಮಾಡಬೇಡ ಅಲ್ವಾ. ಎಲ್ಲರೂ ನಮ್ಗೆ ನಮ್ಮ ಹಿತಚಿಂತಕರು ಬಂದು ಹೇಳ್ತಾರೆ, ನೆಂಟರಿಷ್ಟರು ಬಂದು ಹೇಳ್ತಾರೆ, ಏನಾದ್ರು ಕಷ್ಟ ಬಂದ್ರೆ ಸಹಿಸ್ಕೋಬೇಕು. ಆದರೆ ಸುಖ ಬಂದ್ರೆ ಸಹಿಸ್ಕೊಳ್ಳೋದು ಬೇಕು ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಅದು ಹೇಗೆ? ಹರೇ ಕೃಷ್ಣ. ಸುಖ ಬಂದ್ರೆ ಸಹಿಸ್ಕೊಳ್ಳೋದು ಅಂದ್ರೆ ಹೇಗೆ? ಅಂದ್ರೆ ಭಗವಂತ ನನಗೆ ಇದು ಮಾತ್ರ ಕೊಟ್ಟಿದ್ದಾನೆ ಅಂತ ನಾವು ಅಲ್ಲಿ ತೃಪ್ತಿ ಪಡ್ಕೋಬೇಕು. ನಾವು ಕಷ್ಟ ಬಂದಾಗ ದೇವ್ರ ಕಷ್ಟ ಬಂದಾಗ ಸಹಿಸ್ಕೊಳ್ಳೋದು ಎಲ್ಲರಿಗೂ ಗೊತ್ತಿದೆ. ಆದ್ರೆ ಸುಖ ಬಂದಾಗ ಭಗವಂತನ ಅಲ್ಲ, ಆವಾಗ ಭಗವಂತನ ನಾವು ನೆನಪಬೇಕು. ಯಾವಾಗ ಒಬ್ಬರೇ ಹೇಳ್ಬೇಕು ಹರೇ ಕೃಷ್ಣ. ಬಂದಿದೆ ಅಂತ ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರೂ ಮಾತಾಡಿದ್ರೆ ಇಲ್ಲಿ ಗದ್ದಲ ಆಗತ್ತೆ. ಸೊ ಅದರಿಂದ ಹರೇ ಕೃಷ್ಣ. ಇಲ್ಲಿ ನಾವು ತುಂಬಾ ಇದನ್ನ ಡಿಸ್ಕಷನ್ ಮಾಡುವಾಗ ಎಲ್ಲರೂ ಮಾತಾಡಿದ್ರೆ ಡಿಸ್ಟರ್ಬ್ ಆಗುತ್ತೆ. ಸುಖ ಬಂದಾಗ ಹಿಗ್ಗಬಾರ್ದು. ದುಃಖ ಬಂದಾಗ ಕುಗ್ಗಬಾರ್ದು. ಇದು ಸಮತೋಲನ ಮಾಡ್ಬೇಕು. ಸೊ ಅದರಿಂದ ನಮ್ಗೆ ಅರ್ಥ ಆಗೋದಿಲ್ಲ ಸುಖವನ್ನು ಸಹಿಸ್ಕೊಳ್ಳೋದು ಅಂದ್ರೆ ಏನು. ಸುಖವನ್ನು ಬಂದಾಗ ನಾವು ಹಿಗ್ಗುವುದಿಲ್ಲ. ಸುಖ ಬಂತು, ನನಗೆ ಸಂತೋಷವಾಯಿತು, ಇದು ಇಲ್ಲ. ಸುಖದಿಂದ ನಾವು ಹಿಗ್ಗಬಾರ್ದು, ದುಃಖದಿಂದ ಕುಗ್ಗಬಾರ್ದು. ಸೊ ಅದಕ್ಕೆ ಸಮಾಜ ನಮಗೆ ಹೇಳುತ್ತೆ, ಸಮಾಜ ನಮಗೆ ಕಲಿಸುತ್ತೆ. ಮಾರಲ್ ಟೀಚಿಂಗ್ ಇದೆ. ಮಾರಲ್ ಟೀಚಿಂಗ್ ಅಲ್ಲಿ ಏನ್ ಹೇಳ್ತಾನೆ? ತಾಳಿದವನು ಬಾಳಿಯ ಅನ್ನೋ ಹೇಳ್ತಾನೆ. ಮತ್ತೆ ಯಾವುದನ್ನ ನಮಗೆ ಯಾವ ಪರಿಸ್ಥಿತಿಯನ್ನು ನಮಗೆ ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅದನ್ನ ನಾವು ಸಹಿಸ್ಕೊಳ್ಬೇಕು. ಇದೆಲ್ಲ ನಮಗೆ ಶಾಲೆಯಲ್ಲಿ ಮನೆಯಲ್ಲಿ ಕಲಿಸ್ತಾರೆ. ಆದ್ರೆ ಭಗವದ್ಗೀತೆ ಏನ್ ಕಲಿಸ್ತದೆ? ಭಗವದ್ಗೀತೆ ಏನ್ ಕಲಿಸ್ತದೆ ಅಂದ್ರೆ ಸಹನೆಯನ್ನು ಮಾಡೋದು. ಯಾವುದಕ್ಕಂದ್ರೆ ಹೈಯರ್ ಪರ್ಪಸ್ಸಿಗೆ. ಹೈಯರ್ ಪರ್ಪಸ್ ಅಂದ್ರೆ ಏನು? ಆ ಭಗವಂತನ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ನಾವು ಸಹಿಸ್ಕೋಬೇಕಂತೆ. ಅದು ಹೈಯರ್ ಪರ್ಪಸ್. ಅದನ್ನ 2.15 ನೋಡೋಣ. ಅದಕ್ಕಿಂತ ಮುಂಚೆ ನಾವು ಈ ಸಹನೆ ಬಗ್ಗೆ ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾರೆ? ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಅಂದ್ರೆ ಸಹನೆ ಮಾಡ್ಕೊಳ್ತಾರೆ ನೋಡಿ. ಹೆಂಗಸರು ಮೇ ತಿಂಗಳು ಶಕೆ ಒಳಗೆ ಅಡುಗೆ ಮನೆ ಒಳಗೆ ಅಷ್ಟು ಕಷ್ಟಪಡ್ತಾರೆ. ಯಾಕೆ? ಶಕೆಯನ್ನು ತಡ್ಕೊಳ್ತಾರೆ. ಯಾಕೆ? ಕರ್ತವ್ಯಕ್ಕಾಗಿ ತನ್ನ ಕರ್ತವ್ಯ ಅಡುಗೆ ಮಾಡೋದು ಅಂತ ಸಂಸಾರದಲ್ಲಿ ಅದನ್ನೆಲ್ಲರಿಗೂ ಆಹಾರ ಒದಗಿಸುವುದು ಅವಳ ಕರ್ತವ್ಯ ಅಂತ ಮಾಡ್ತಾಳೆ. ಸೊ ಹಾಗಾಗಿ ಇಲ್ಲಿ ಸಹಿಸಬೇಕು ದುಃಖವನ್ನ. ಆಮೇಲೆ ಚಳಿಗಾಲದಲ್ಲಿ ಚಳಿ ಇದ್ರೂ ಸಹಿಸ್ಕೋಬೇಕು. ಉಷ್ಣ ಶಕೆಗಾಲದಲ್ಲಿ ಬಿಸಿಲು ಅಂತ ನಾವು ಮಾಡಿ ಸಹಿಸ್ಕೋಬೇಕು. ಯಾಕೆ ಅಂದ್ರೆ ಯಾವುದು ಶಾಶ್ವತ ಅಲ್ಲ. ಇದು ನಮ್ಗೆ ಭಗವದ್ಗೀತೆ ತಿಳಿಸುತ್ತೆ. ಆಮೇಲೆ ಅದನ್ನೇ ಮುಂದುವರಿಸ್ಕೊಂಡು 2ನೇ ಅಧ್ಯಾಯದಲ್ಲಿ 15ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ? ಯಂ ಹಿ ನ ವ್ಯತೆಯಂತೆ ಪುರುಷಂ ಪುರುಷರ್ಷಭ ಸಮ ದುಃಖ ಸುಖಂ ಧೀರಂ ಸೋ ಅಮೃತತ್ವಾಯ ಕಲ್ಪತೆ. ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಸಹಿಸ್ಕೊಳ್ಳೋದಕ್ಕೆ ಒಂದು ಉದ್ದೇಶ. ಏನು ಉದ್ದೇಶ ಅಂತ? ಇದು ಭಗವದ್ಗೀತೆಗೂ ಮತ್ತೆ ನಮ್ಮ ಮಾರಲ್ ಟೀಚಿಂಗು ಇರ್ತಕ್ಕಂಥ ವ್ಯತ್ಯಾಸ. ಈಗ ಯಾಕೆ ಸಹಿಸ್ಕೋಬೇಕು ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಅದನ್ನ ಆ ಒಂದು ಸಹಿಸ್ಕೊಳ್ಳೋದ್ರಿಂದ ಆತ್ಮ ಸಾಕ್ಷಾತ್ಕಾರಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಅಮೃತತ್ವಾಯ ಕಲ್ಪತೆ. ಅದು ಹೇಗೆ ಆತ್ಮ ಸಾಕ್ಷಾತ್ಕಾರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಅಂದ್ರೆ ನಮ್ಗೆ ಅಂತಃಕರಣ ಶುದ್ಧಿ ಆಗುತ್ತೆ ಸಹನೆ ಮಾಡೋದ್ರಿಂದ. ಅಲ್ಲಿ ಅರ್ಜುನ ಏನ್ ಹೇಳಿದ? ನನಗೆ ತುಂಬಾ ಈ ಕುಟುಂಬದ ಜನರೊಡನೆ, ಇಲ್ಲಿ ಬಂಧು ಮಿತ್ರರೊಡನೆ ನನಗೆ ಯುದ್ಧ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ, ನಾ ಮಾಡಲ್ಲ ಯುದ್ಧ. ಅದಕ್ಕೆ ಅರ್ಜುನಿಗೆ ಕೃಷ್ಣ ಈ ಮಾತನ್ನ ಹೇಳ್ತಾನೆ. ಹೌದು, ನಿನಗೆ ಕಷ್ಟ ಆಗತ್ತೆ ಗೊತ್ತು. ಯುದ್ಧದಲ್ಲಿ ನಿನಗೆ ನೆಂಟರಿಷ್ಟರು, ನಿಮ್ಮ ಒಂದು ಕುಟುಂಬದಲ್ಲಿ ಕುಟುಂಬದವರು ಮತ್ತೆ ಮಿತ್ರರು, ಅವರಿಗಳ ಜೊತೆ ಯುದ್ಧ ಮಾಡ್ಲಿಕ್ಕೆ ನಿನಗೆ ಕಷ್ಟ, ನನಗೆ ಗೊತ್ತು. ಆದರೆ ನಿನಗೆ ಕರ್ತವ್ಯವೂ ಕೂಡ ಇದೆಯಲ್ಲ ಅರ್ಜುನ. ಯುದ್ಧ ಮಾಡೋದು ನಿನ್ನ ಕರ್ತವ್ಯ. ಸೊ ಆ ಕರ್ತವ್ಯ ಪಾಲನೆ ಕ್ಷತ್ರಿಯನಿಗೆ ಬಹಳ ಮುಖ್ಯ. ಅದಕ್ಕೆ ನೀನು ಟಾಲರೇಟ್ ಮಾಡ್ಕೋಬೇಕು, ನೀನು ತಾಳ್ಮೆ ವಹಿಸಬೇಕು. ತಾಮ್ ತಿತಿಕ್ಷಸ್ವ ಭಾರತ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಸಮದುಃಖ ಸುಖಂ ಧೀರಂ ಸೋ ಅಮೃತತ್ವಾಯ ಕಲ್ಪತೆ. ಸೊ ಅದಕ್ಕಾಗಿ ಸಮದುಃಖ ಸುಖಂ ಧೀರಂ. ಸೊ ಸುಖದಲ್ಲಿ ದುಃಖದಲ್ಲಿ ನೀನು ಸಮಚಿತ್ತನಾಗ್ಬೇಕು. ನೀನು ಯುದ್ಧ ಮಾಡ್ಬೇಕಾದ್ರೆ ತಾಳ್ಮೆ ಬೇಕು. ಸೊ ಆ ತಾಳ್ಮೆಯಿಂದ ನೀನು ಯುದ್ಧ ಮಾಡು. ನೀನು ಏನಂತ ತಾಳ್ಮೆ ಮಾಡ್ಬೇಕು? ನಿನ್ನ ಬಂಧು ಮಿತ್ರರೊಡನೆ, ನಿನ್ನ ಒಂದು ಕುಟುಂಬದವರೊಡನೆ ಯುದ್ಧ ಮಾಡೋಕೆ ತಾಳ್ಮೆ, ಆ ತಾಳ್ಮೆ ಬೇಕು ಅಂತ ಹೇಳ್ತಾನೆ. ಸೊ ಹಾಗಾಗಿ ಭಗವಂತ ತಾಳ್ಮೆ ಬಗ್ಗೆ ಹೇಳ್ತಾನೆ. ಇನ್ನು ತಾಳ್ಮೆ ಬಗ್ಗೆನಲ್ಲಿ ಹೇಳುದು ಅಂತಂದ್ರೆ ಇಲ್ಲಿ ಸನ್ಯಾಸತ್ವವನ್ನು ಮಾಡೋದು ಅದು ತುಂಬಾ ತಾಳ್ಮೆ ಬೇಕಂತೆ. ಆ ತಾಳ್ಮೆ ಇಷ್ಟಿರಬೇಕು ಸನ್ಯಾಸಿಗಳಾಗಬೇಕು ಅಂದ್ರೆ ಅವರು ಆತ್ಮ ಸಾಕ್ಷಾತ್ಕಾರವನ್ನು ಮಾಡ್ಕೊಳ್ಳಿಕ್ಕೆ ತುಂಬಾ ಉನ್ನತವಾದ ಹಂತದಲ್ಲಿ ಇರ್ತಾರೆ. ಈಗ ಚೈತನ್ಯ ಮಹಾಪ್ರಭುಗಳು ಉದಾಹರಣೆ ಅಂದ್ರೆ 24ನೇ ವಯಸ್ಸಿನಲ್ಲಿಯೇ ಚೈತನ್ಯ ಮಹಾಪ್ರಭುಗಳು ಸನ್ಯಾಸವನ್ನ ಸ್ವೀಕಾರ ಮಾಡಿದರು. ಆ ಸಮಯದಲ್ಲಿ ಅವರಿಗೆ ಸಂಸಾರದ ಜವಾಬ್ದಾರಿ ಇತ್ತು. ತಾಯಿ ವೃದ್ಧೆ ಅವರನ್ನೇ ಅವಲಂಬಿಸ್ಕೊಂಡಿದ್ಲು.
ಆಮೇಲೆ ತರುಣ ಪತ್ನಿ ಅಷ್ಟೇ ವಿವಾಹವಾಗಿತ್ತು. ಸೊ ಅದನ್ನು ಬಿಟ್ಟು ಅವರು ಯಾಕೆ ಅವರು ಸನ್ಯಾಸ ತೆಗೆದುಕೊಂಡ್ರು? ಅವರು ತಾಳ್ಮೆ, ಯಾಕೆ ತಾಳ್ಮೆಯನ್ನು ವಹಿಸಿದ್ರು? ಅವರು ಅವನ್ನೆಲ್ಲ ಸಹಿಸ್ಕೊಂಡ್ರು. ಯಾಕೆ? ತರುಣ ಪತ್ನಿಯನ್ನು ಬಿಟ್ಟು ಬರಬೇಕು, ತಾಯಿಯನ್ನ ಬಿಟ್ಟು ಬರಬೇಕು. ಆದರೆ ಮಹತ್ತಿನ ಉದ್ದೇಶ, ಮಹದುದ್ದೇಶ, ಒಂದು ಸಂಕೀರ್ತನ ಚಳುವಳಿಯನ್ನ ಈಗ ಚೈತನ್ಯ ಮಹಾಪ್ರಭುಗಳಂದ್ರೆ ಸ್ವತಃ ಕೃಷ್ಣ. ಸೊ ಹಾಗಾಗಿ ಸಂಕೀರ್ತನ ಚಳುವಳಿಯನ್ನ ಜಗತ್ತಿಗೆ ಕೊಡಬೇಕು. ಆ ವಿಚಾರವಾಗಿ ಅವರು ವೃದ್ಧಳಾದ ತಾಯಿಯನ್ನು ಬಿಡುವುದು, ತರುಣ ಪತ್ನಿಯನ್ನು ಬಿಡುವುದು, ಅದನ್ನು ಸಹಿಸ್ಕೊಂಡ್ರು. ಸೊ ಹಾಗಾಗಿ ಸಹನೆ ಹೇಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿದ್ದು. ಈಗ 12ನೇ ಅಧ್ಯಾಯದಲ್ಲಿಯೂ ಕೂಡ ಇದೇ ತರವಾದ ಸಹನೆ ಬಗ್ಗೆ, ಭಕ್ತನ ಗುಣ ಸಹನೆ ಅಂತ ಹೇಳ್ತಾ ಇದ್ದಾರೆ. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರಃ ಕರುಣಯೇವ ಚ ನಿರ್ಮಮೋ ನಿರಹಂಕಾರ ಸಮ ದುಃಖ ಸುಖ ಕ್ಷಮಿ. ಅಂದ್ರೆ ಸಮ ದುಃಖ ಸುಖ, ಇದನ್ನು ಪದೇ ಪದೇ ಹೇಳ್ತಾ ಇದ್ದೀನಿ. ಸುಖ ಮತ್ತು ದುಃಖದಲ್ಲಿ ಸಮಚಿತ್ತನಾಗು. ಅದರಲ್ಲಿ ಏನಾಗುತ್ತೆ? ಸುಖದಲ್ಲಿ ಹಿಗ್ಗುವುದು, ದುಃಖದಲ್ಲಿ ಕುಗ್ಗುವುದು. ಇದು ಮಾಡಿದರೆ ಭಕ್ತಿ ಮಾಡ್ಲಿಕ್ಕೆ ಆಗತ್ತಾ? ಹರೇ ಕೃಷ್ಣ. ಸುಖ ದುಃಖಗಳು ಬಂದೇ ಬರುತ್ತೆ ಜೀವನದಲ್ಲಿ. ಯಾಕೆಂದ್ರೆ ನಾವು ಮಾಡಿದ ಪಾಪ ಮತ್ತು ಪುಣ್ಯ ಕರ್ಮಗಳ ಪ್ರಭಾವದಿಂದ ಅದರ ಒಂದು ಪ್ರತಿಕ್ರಿಯೆ ಬರುತ್ತೆ. ಈಗ ನಾವು ದುಃಖ ಬಂದಾಗ ಕುಗ್ಗಿದ್ರೆ ನಮ್ಗೆ ಭಕ್ತಿ ಮಾಡ್ಲಿಕ್ಕೆ ಆಗತ್ತಾ? ಅಥವಾ ಸುಖ ಬಂದಾಗ ಕುಗ್ಗಿದ್ರೆ ಆಗತ್ತಾ? ಆಗೋದಿಲ್ಲ. ಸೊ ಅದಕ್ಕೆ ಸಹನೆ, ಸುಖವನ್ನು ಸಹಿಸಬೇಕು, ದುಃಖವನ್ನು ಸಹಿಸಬೇಕು. ಅದಕ್ಕೆ ಇವತ್ತು ನಾನು ಸಹನೆ ಹೇಳಿದೆ ಇಲ್ಲಿ. ಯಾಕೆಂತಂದ್ರೆ ಇಲ್ಲಿ ಸಹನೆ ಮುಖ್ಯವಾದ ಒಂದು ವಿಷಯ ಆಗಿದೆ. ಯಾಕೆಂದ್ರೆ ನಂದೀಶ್ವರನಿಗೆ ಸಹಿಸ್ಕೊಳ್ಳಿಕ್ಕಾಗಲಿಲ್ಲ. ಅದನ್ನು ಮತ್ತೆ ಡಿಸ್ಕಸ್ ಮಾಡೋಣ ನಂದೀಶ್ವರನ ಬಗ್ಗೆ. ಈಗ 2ನೇದು ಶ್ಲೋಕ 15ರಲ್ಲಿ ಹೇಳ್ತಾನೆ, 12ನೇ ಅಧ್ಯಾಯದಲ್ಲಿ. ಮತ್ತೆ 12ನೇ ಅಧ್ಯಾಯದಲ್ಲಿ ಪದೇ ಪದೇ ಅದನ್ನು ಹೇಳ್ತಾ ಇದ್ದಾನೆ, ಸಹಿಸ್ಕೊಳ್ಬೇಕು ಅಂತ. ನೋಡಿ, ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚಯ ಹರ್ಷ ಅಮರ್ಷ ಭಯೋದ್ವೇಗೈ ಮುಕ್ತೋ ಯ ಸಚ ಮಮ ಪ್ರಿಯ. ಅಂದ್ರೆ ಏನಾಗುತ್ತೆ? ಉದ್ವಿಜ್ಯತೆ ಅಂದ್ರೆ ಉದ್ವೇಗಗೊಳ್ಳೋದು ಅಂದ್ರೆ ಸಹನೆ ಇಲ್ಲ, ಅದಕ್ಕೆ ಉದ್ವೇಗಗೊಳ್ಳೋದು. ಯಾರು ಭಕ್ತರಾಗಿರ್ತಾರೆ ಅವರು ಉದ್ವೇಗಕ್ಕೆ ಒಳಗಾಗೋದಿಲ್ಲ. ಯಾವುದೇ ಇನ್ನೊಬ್ಬರಿಗೂ ಕೂಡ ಉದ್ವೇಗ ಕೊಡುವುದಿಲ್ಲ, ತಾವು ಉದ್ವೇಗಕ್ಕೆ ಇದು ಸಹನೆ. ಆಮೇಲೆ ಹರ್ಷ ಆಮರ್ಷ. ಹರ್ಷ ಅಂದ್ರೆ ಸಂತೋಷ, ಆಮರ್ಷ ಅಂದ್ರೆ ದುಃಖ. ಸೊ ಹರ್ಷ ಆಮರ್ಷ ಇವೆರಡರಲ್ಲೂ ಕೂಡ ಸಮಚಿತ್ತನಾಗು. ಈ ಹರ್ಷದಲ್ಲಿಯೂ ಅಥವಾ ಆಮರ್ಷದಲ್ಲಿ ಎಲ್ಲೂ ಕೂಡ ಭಕ್ತ ವಿಚಲಿತನಾಗೋದಿಲ್ಲ. ಹರ್ಷದಿಂದ ತುಂಬಾ ಒಳ್ಳೆಯ ಇದು ಬಂತು, ತನಗೆ ಏನೋ ಒಂದು ಒಳ್ಳೇದಾಯ್ತು ಮನೆಯಲ್ಲಿ ಅಥವಾ ಯಾವುದೋ ಒಂದು ಇದರಲ್ಲಿ, ಭಕ್ತ ಅದರಿಂದ ವಿಚಲಿತ ಆಗೋದಿಲ್ಲ. ಸೊ ಆ ದುಃಖದಲ್ಲಂತೂ ಎಲ್ಲರೂ ವಿಚಲಿತ ಆಗ್ತಾರೆ, ಭಕ್ತ ವಿಚಲಿತ ಆಗೋದಿಲ್ಲ. ಸೊ ಇಲ್ಲಿ ಶಿವನಿಗೆ ನಿಂದನೆ ಆಗಿದೆ, ಶಾಪ ಬಂದಿದೆ, ಆದ್ರೆ ಅವನೇನು ವಿಚಲಿತ ಆಗಲಿ, ಯಾಕೆಂದ್ರೆ ಅವನು ಪರಮ ಭಕ್ತನಾಗಿದ್ದ. ಮತ್ತೆ ಹೇಳ್ತಾನೆ ನೋಡಿ, ಪದೇ ಪದೇ ಇದನ್ನ ಹೇಳ್ತಾನೆ, ಸಮಚಿತ್ತದಲ್ಲಿ ಇರಬೇಕು. ಶ್ಲೋಕ 17ರಲ್ಲೂ ಹೇಳ್ತಾನೆ ನೋಡಿ, 12ನೇ ಅಧ್ಯಾಯದಲ್ಲಿ, ಯೋನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭ ಅಶುಭ ಪರಿತ್ಯಾಗಿ ಭಕ್ತಿಮಾನ ಯಾ ಸಮಯ ಪ್ರಿಯ. ಅಂದ್ರೆ ನಾ ಹೃಷ್ಯತಿ ಸಂತೋಷ ಪಡೋದಿಲ್ಲ, ನಾ ದ್ವೇಷ್ಟಿ ದುಃಖ ಪಡೋದಿಲ್ಲ. ಇದನ್ನೇ ಪದೇ ಪದೇ ಹೇಳ್ತಾರೆ ಪ್ರತಿ ಶ್ಲೋಕದಲ್ಲಿಯೂ. ಸಾಧಾರಣ 12ನೇ ಅಧ್ಯಾಯದಲ್ಲಿ ನಮಗೆ 6 ಶ್ಲೋಕದಲ್ಲಿ ಹೇಳಿದ್ದಾನೆ, ನೀವು ಸಮಚಿತ್ತನಾಗಿರ್ಬೇಕು ಅಂತ. ಆಮೇಲೆ 18 ಮತ್ತು 19ನೇ ಶ್ಲೋಕದಲ್ಲಿ ಹೇಳ್ತಾನೆ ನೋಡಿ, ಸಮಃ ಶತ್ರೌ ಚ ಮಿತ್ರೇ ಚ ತಥಾ ಮಾನ ಅಪಮಾನಯೋಃ ಶೀತೋಷ್ಣ ಸುಖ ದುಃಖೇಶು ಸಮಃ ಸಂಗ ವಿವರ್ಜಿತಃ ತುಲ್ಯ ನಿಂದಾ ಸ್ತುತಿರ್ಮೌನಿ ಸಂತುಷ್ಟೋ ಯೇನ ಕೇನಚಿತ್ ಅನಿಕೇತಃ ಸ್ಥಿರಮತಿರ್ ಭಕ್ತಿಮಾನ್ ಪ್ರಿಯೋ ನರಃ. ಸೊ ಇಲ್ಲಿ ಏನ್ ಹೇಳ್ತಾನೆ? ಮತ್ತೆ ಹೇಳ್ತಾನೆ, ಮಿತ್ರ ಮತ್ತು ಶತ್ರುಗಳ ನಡುವೆ ನೀನು ಟಾಲರೇಟ್ ಮಾಡ್ಕೋಬೇಕು. ಇಲ್ಲಿ ಮಿತ್ರನನ್ನ ಟಾಲರೇಟ್ ಮಾಡ್ಬೋದು, ಶತ್ರುವನ್ನ ಟಾಲರೇಟ್ ಮಾಡ್ಲಿಕ್ಕೆ ಆಗತ್ತಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ, ಆಗಲ್ಲ. ಮಾಡಬೇಕು ಅಂತ ಹೇಳ್ತಾರೆ ಇಲ್ಲಿ ಭಗವಂತ ಹೇಳ್ತಾನೆ. ಇಲ್ಲದಿದ್ದರೆ ಭಕ್ತಿಯಲ್ಲಿ ನಾವು ಮುಂದುವರಿಲಿಕ್ಕೆ ಆಗಲ್ಲ, ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳಕ್ ಆಗಲ್ಲ. ನಮಗೆ ಮಾಡಬೇಕು, ಭಕ್ತಿಯಲ್ಲಿ ಮುಂದುವರಿಬೇಕು, ಶತ್ರುವನ್ನು ನಾವು ತಳ್ಕೋಬೇಕು. ಮಿತ್ರರನ್ನು ನಾವು ಏನಾದ್ರೂ ಮಿತ್ರರು ಏನಾದ್ರು ಹೇಳಿದ್ರೆ ನಾವು ತಡ್ಕೊಳ್ತೇವೆ, ನನ್ನ ಫ್ರೆಂಡ್ ಅಲ್ವಾ, ನನ್ನ ಸ್ನೇಹಿತ, ಓಕೆ. ಆದರೆ ಶತ್ರುಗಳನ್ನ ನಾವು ತಡ್ಕೊಳ್ಳೋದಿಲ್ಲ. ಅವಾಚ್ಯ ಶಬ್ದಗಳನ್ನ ಮಾತಾಡಿದರೆ ಏನಾದ್ರು ನಮಗೆ ಶತ್ರು ಏನಾದ್ರು ಹೇಳಿದ್ರೆ ನಾವು ತಿರ್ಗಾ ಹೇಳ್ತೇವೆ. ಸೊ ಹಾಗಾಗಿ ಅದನ್ನ ನಾವು ಮಾಡೋದಿಲ್ಲ. ಮತ್ತೆ ಏನ್ ಹೇಳ್ತಾನೆ ಗೊತ್ತಾ? ಭಗವಂತ ನಮಗೆ ಮಾನ ಅಪಮಾನ, ಇಲ್ಲಿ ಅಪಮಾನ ಆಗ್ತಾ ಇದೆ ಶಿವನಿಗೆ, ನಿಂದನೆ ಆಗ್ತಾ ಇದೆ. ಸೊ ಅದನ್ನ ಸಹಿಸ್ಕೋಬೇಕು ಅಂತ ಹೇಳ್ತಾರೆ, ಟಾಲರೇಟ್. ಶೀತ ಉಷ್ಣ ಅದನ್ನು ಮತ್ತೆ ಹಿಂದಿನ 2ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಆಮೇಲೆ ಕೀರ್ತಿ ಅಪಕೀರ್ತಿ,
ಕೀರ್ತಿ ಬಂದ್ರೆ ನಾವು ತುಂಬಾ ಖುಷಿ ಪಡ್ತೇವೆ, ಅಪಕೀರ್ತಿ ಬಂದ್ರೆ ತುಂಬಾ ಬೇಜಾರು ಮಾಡ್ತೇವೆ ಅಲ್ವಾ. ಸೊ ಅದನ್ನ ಮಾಡಿದ್ರೆ ನಮ್ಗೆ ಭಕ್ತಿ ಮಾಡ್ಲಿಕ್ಕೆ ಆಗಲ್ಲ. ಸೊ ಕೀರ್ತಿ ಅಪಕೀರ್ತಿ ಇದನ್ನ ನಾವು ಟಾಲರೇಟ್ ಮಾಡಬೇಕು ಅಂತ ಹೇಳ್ತೇವೆ. ಸೊ ಹಾಗಾಗಿ ಇಲ್ಲಿ ಶ್ರೀಮದ್ ಭಗವದ್ಗೀತೆಯಲ್ಲಿ ಇನ್ನೂ ಅನೇಕ ಶ್ಲೋಕಗಳಿವೆ. ಅದು 13ನೇ ಅಧ್ಯಾಯದಲ್ಲಿ ಶ್ಲೋಕ ಇದೆ, 13ನೇ ಅಧ್ಯಾಯದಲ್ಲಿ 8ನೇ ಶ್ಲೋಕದಲ್ಲಿ ಇದೆ. ಏನು? ಅಮಾನಿತ್ವಂ ಅದಂಭಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಂ ಆತ್ಮ ವಿನಿಗ್ರಹ. ಅಲ್ಲಿ ಕ್ಷಾಂತಿ ಅಂತ ಹೇಳ್ತಾರೆ. ಕ್ಷಾಂತಿ ಅಂದ್ರೆ ಸಹನೆ. ಸೊ ಅಂದ್ರೆ ಸಹನೆ ಇರಬೇಕು. ಯಾವ ತರ ಸಹನೆ ಇರಬೇಕು ಅಂದ್ರೆ ಅಪಮಾನವನ್ನು ಅಗೌರವವನ್ನು ತಡೆದುಕೊಳ್ತಕ್ಕಂಥ ಸಹನೆ. ಇಲ್ಲಿ ಶಿವನಿಗಾಗಿರೋದೇ ಅದೇ, ಅಪಮಾನ ಅಗೌರವ. ಸೊ ಅದನ್ನ ಅಭ್ಯಾಸ ಮಾಡ್ಬೇಕಂತೆ ನಾವು. ಆಗ ಬರೋದಿಲ್ಲ, ಅದು ಸುಮ್ಮನೆ ಬರೋದಿಲ್ಲ ಸಹನೆ ಹೇಳೋದು. ಅದನ್ನ ನಾವು ಸಹನೆ ಹೇಳೋದನ್ನ ಅಭ್ಯಾಸ ಮಾಡಬೇಕು. ಹಾಗಾಗಿ ಆಧ್ಯಾತ್ಮಿಕದಲ್ಲಿ ಯಾರಿಗೆ ಮುಂದುವರಿಬೇಕು ಅಂತಿರುತ್ತೆ ಅವರಿಗೆ ಏನಾಗುತ್ತೆ ಅಂತಂದ್ರೆ ಅಗೌರವ ಅಪಮಾನ ಆಧ್ಯಾತ್ಮಿಕ ಪ್ರಚಾರದಲ್ಲಿ ಹಾಗೇ ಆಗುತ್ತೆ. ಸೊ ಅದನ್ನೆಲ್ಲ ಅಂದ್ರೆ ಈ ಐಕ ಪ್ರಪಂಚ ಅಂದ್ರೆ ಅದೇ, ಅಲ್ಲಿ ಅಪಮಾನಗಳು ಇದ್ದಿದ್ದೆ, ಇದನ್ನ ನಿರೀಕ್ಷೆ ಮಾಡಲೇಬೇಕು. ಯಾಕೆಂದ್ರೆ ದ್ವಂದ್ವ ಇರೋದು ಐಕ ಪ್ರಪಂಚದಲ್ಲಿ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇದನ್ನ ನಾವು ಸಹಿಸ್ಕೊಳ್ಬೇಕು. ಇದನ್ನ ತುಂಬಾ ಚೆನ್ನಾಗಿ ಭಾಗವತದಲ್ಲಿ ನಾವು ನೋಡ್ತೇವೆ. ಯಾರಾದ್ರೂ ಹೇಳ್ತಾರೆ ಒಂದು ಉದಾಹರಣೆ? ಹರೇ ಕೃಷ್ಣ, ಶ್ರೀಮದ್ ಭಾಗವತದಲ್ಲಿ ತುಂಬಾ ಮುಖ್ಯವಾದ ಉದಾಹರಣೆ. ಅಂಬರೀಷ್ ಮಹಾರಾಜ. ಅಂಬರೀಷ್ ಮಹಾರಾಜ. ಅಂಬರೀಷ್ ಮಹಾರಾಜ, ಅದು ಹೌದು. ಅಂಬರೀಷ್ ಮಹಾರಾಜ ಅಂತಂದ್ರೆ ಅಲ್ಲಿ ದುರ್ವಾಸ ಮುನಿಗಳು ಆ ಒಂದು ತುಂಬಾ ಕೋಪದಿಂದ ಆ ರಾಕ್ಷಸನನ್ನು ತಯಾರು ಮಾಡಿದಾಗ ಅವರ ರಾಕ್ಷಸನನ್ನ ಅಂದ್ರೆ ಕೊಲ್ಲಲಿಕ್ಕೆ ಅವರು ಮಾಡಿದಾಗ ಆ ರಾಕ್ಷಸನ ಎದುರಿಗೆ ಅಥವಾ ಇವರ ಮೇಲೆ ದುರ್ವಾಸನ ಮೇಲೆ ಏನು ಪ್ರತಿಕ್ರಿಯೆ ತೋರಿಸ್ಲಿಲ್ಲ. ಯಾಕೆ? ಅವರು ತುಂಬಾ ಒಳ್ಳೆಯ ಭಕ್ತರು, ಅವರು ರಾಜರ್ಷಿ, ತುಂಬಾ ಒಳ್ಳೆಯ ಉನ್ನತವಾದ ಭಕ್ತನಾಗಿರೋದ್ರಿಂದ ಅವರಿಗೆ ಅಲ್ಲಿ ಸಹನೆ, ಅದನ್ನ ಸಹಿಸ್ಕೊಂಡ್ರು. ಮತ್ತೆ ಆ ಸಮಯದಲ್ಲಿ ಅವ್ರು ಏನ್ ಮಾಡಿದ್ರು? ಯಾವ ಪ್ರತಿಕ್ರಿಯೆಯನ್ನು ತೋರಿಸ್ಲಿಲ್ಲ, ಸುಮ್ಮನೆ ನಿಂತಿದ್ರು. ಮತ್ತೆ ಅಲ್ಲಿ ಭಗವಂತನಲ್ಲಿ ಅವರು ಸ್ಮರಣೆ ಮಾಡ್ತಾ ಇದ್ರು. ಅವರ ಕಣ್ಣಲ್ಲಿ ನೀರು ಬರ್ತಾ ಇದ್ದೆ ಭಾವ ಭಗವಂತನ. ಪ್ರಹ್ಲಾದ್ ಮಹಾರಾಜನು ಆಗ್ತಾರೆ. ಪ್ರಹ್ಲಾದ್, ಐ ವಾಂಟೆಡ್ ದಟ್. ಪ್ರಹ್ಲಾದ್ ಮಹಾರಾಜ ನಂಗೆ ಬೇಕಾಗಿತ್ತು ಉದಾಹರಣೆ. ಸೊ ಪ್ರಹ್ಲಾದ್ ಮಹಾರಾಜರ ಉದಾಹರಣೆ ನೋಡೋಣ. ತುಂಬಾ ಒಳ್ಳೆಯ ಉದಾಹರಣೆ ಪ್ರಹ್ಲಾದ್ ಮಹಾರಾಜರ ಉದಾಹರಣೆ. ಸೊ ಅವನು ಅಂಬರೀಷ್ ಮಹಾರಾಜ ಆ ತಾಳ್ಮೆ ಬಹಳ ಮುಖ್ಯ. ಸ್ವಲ್ಪ ಕೂಡ ಶಾಂತನಾಗಿದ್ದ, ಯಾವುದೇ ಒಂದು ಪ್ರತಿಕ್ರಿಯೆ ಇಲ್ಲ ಅಂಬರೀಷ್ ಮಹಾರಾಜ. ಯಾಕೆ? ಅವರು ಅಲ್ಲಿ ಇದೆಲ್ಲ ಕೃಷ್ಣನ ಪ್ಲಾನು ಹೇಗಿರುತ್ತೆ ಅದಕ್ಕೆ ತಕ್ಕಂತೆ ಅವರೆಲ್ಲ ನಡ್ಕೋತಾರೆ. ಯಾಕಂದ್ರೆ ಅವರು ಅತ್ಯಂತ ಮುಂದುವರಿದ ಭಕ್ತರು, ತುಂಬಾ ಮುಂದುವರಿದ ಭಕ್ತರು. ಈಗ ಇದನ್ನ ನೋಡೋಣ. ಪ್ರಹ್ಲಾದ ಮಹಾರಾಜ, ಹಿರಣ್ಯಕಶಿಪುವು ಪ್ರಹ್ಲಾದ ಮಹಾರಾಜನ ತಂದೆ. ಪ್ರಹ್ಲಾದ ಮಹಾರಾಜ ಚಿಕ್ಕ ಹುಡುಗ, ತುಂಬಾ 5 ವರ್ಷದ ಬಾಲಕ. ಸೊ ಆದರೆ ಅವನು ಭಕ್ತಿಯಲ್ಲಿ ಇದ್ದಿದ್ದ, ಭಕ್ತಿ ಮಾಡ್ತಾ ಇದ್ದ. ಸೊ ಆ ಭಕ್ತಿಯಲ್ಲಿ ಮಾಡುವಾಗ ಅದನ್ನ ಹಿರಣ್ಯಕಶಿಪುವು ಗೊತ್ತಾಯ್ತು. ಅವನು ಕೆಟ್ಟ ಮಾತುಗಳಿಂದ ಅವನಿಗೆ ತುಂಬಾ ಬೈದ. ಆಮೇಲೆ ಅದೊಂದೇ ಅಲ್ಲ, ಬೈದು ಓಕೆ ಆಯ್ತು, ಆದರೆ ಅದನ್ನು ಸಹಿಸ್ಕೊಂಡ ಪ್ರಹ್ಲಾದ್ ಮಹಾರಾಜ. ಆದರೆ ಪ್ರಹ್ಲಾದನನ್ನ ಕೊಲ್ಲಲಿಕ್ಕೆ ತುಂಬಾ ಪ್ರಯತ್ನ ಮಾಡಿದ್ದಾನೆ. ಹೇಗೆ ಮಾಡಿದ್ದಾನೆ ಅಂದ್ರೆ, ಪ್ರಹ್ಲಾದ್ ಮಹಾರಾಜ ತುಂಬಾ ಚಿಕ್ಕ ಹುಡುಗ, ಅಂಗಾಂಗಗಳು ಶರೀರದ ತುಂಬಾ ಕೋಮಲವಾದ ಅಂಗಾಂಗಗಳು ಅವನಿಗೆ. ಸೊ ಅದಕ್ಕೆ ಮೊದಲು ಅವನು ರಾಕ್ಷಸರಿಂದ ಅವನು ರಾಕ್ಷಸ ಕುಲ, ಈ ಹಿರಣ್ಯಕಶಿಪು ರಾಕ್ಷಸ ಕುಲ, ಅವನ ಅನುಜರೆಲ್ಲರೂ ಕೂಡ ರಾಕ್ಷಸರೇ. ಸೊ ಆ ರಾಕ್ಷಸರಿಂದ ಅವನು ಏನ್ ಮಾಡ್ದ? ತ್ರಿಶೂಲದಿಂದ ತಿವಿಸಿದ, ಮಾರಕ ಆಯುಧಗಳಿಂದ ಪ್ರಹಾರ ಮಾಡಿಸಿದ ಅವರ ಹತ್ರ. ಯಾರಿಗೆ? ಪ್ರಹ್ಲಾದ್ ಮಹಾರಾಜನಿಗೆ. ಆದ್ರೂ ಏನಾಗ್ಲಿಲ್ಲ. ಆಮೇಲೆ ದೊಡ್ಡ ಆನೆಗಳ ಕಾಲ ಕೆಳಗಡೆ ಪ್ರಹ್ಲಾದನನ್ನ ತುಳಿಸಿದ, ಏನೂ ಆಗಲಿಲ್ಲ. ಪ್ರಹ್ಲಾದ್ ಮಹಾರಾಜ ಸಹಿಸ್ಕೊಂಡ. ಭಾರಿ ವಿಷಸರ್ಪಗಳ ಮಧ್ಯೆ ಪ್ರಹ್ಲಾದ್ ಮಹಾರಾಜನ್ನ ಇರಿಸಿದ. ಸರ್ಪಗಳೇನು ಮಾಡಲಿಲ್ಲ ಅವನಿಗೆ. ಆದರೆ ಪ್ರಹ್ಲಾದ್ ಮಹಾರಾಜ ಸಹಿಸ್ಕೊಂಡ. ಆಮೇಲೆ ಏನ್ ಮಾಡ್ತಾರೆ? ಪರ್ವತದ ಶಿಖರ, ಅತಿ ಎತ್ತರವಾದ ಪರ್ವತದ ಶಿಖರದಿಂದ ಕೆಳಗೆ ದೂಕಿದ. ಸಹಿಸ್ಕೊಂಡ ಪ್ರಹ್ಲಾದ್ ಮಹಾರಾಜ, ಏನೂ ಆಗಲಿಲ್ಲ. ವಿನಾಶಕಾರಿ ಒಂದು ಮಂತ್ರ ತಂತ್ರಗಳನ್ನ ಮಾಡಿದ, ಏನೂ ಆಗಲಿಲ್ಲ. ವಿಷವನ್ನ ಪ್ರಯೋಗ ಮಾಡಿದ, ಅದರ ಸಹಿಸ್ಕೊಂಡ ಪ್ರಹ್ಲಾದ್ ಮಹಾರಾಜ, ಆಗ್ಲಿಲ್ಲ ಅವನಿಗೆ. ಬೆಂಕಿಗೆ ಹಾಕಿದ, ಸಹಿಸ್ಕೊಂಡ ಪ್ರಹ್ಲಾದ್ ಮಹಾರಾಜ, ಏನೂ ಆಗಲಿಲ್ಲ. ನೀರಿಗೆ ತಳ್ಳಿದ, ಒಂದು ಸಮುದ್ರದ ನೀರು, ನದಿ ನೀರು ತಳ್ಳಿದ, ಪ್ರಹ್ಲಾದ್ ಮಹಾರಾಜ ಮುಳುಗಲಿಲ್ಲ, ಅವನು ಸಹಿಸ್ಕೊಂಡ. ಹಾಗೆ ತೀವ್ರವಾದ ಚಳಿ ಗಾಳಿಗೆ ಅವನನ್ನು ನೂಕಿದ್ದಾನೆ, ಚಳಿ ಆಗ್ಲಿಕ್ಕೆ. ಆ ತರ ಒಂದು ಸನ್ನಿವೇಶ ಮಾಡಿದ್ದಾನೆ, ಏನೂ ಆಗಲಿಲ್ಲ, ಅವನು ಸಹಿಸ್ಕೊಂಡಿದ್ದಾನೆ.
ಚಳಿಯನ್ನ, ಗಾಳಿಯನ್ನ ಸಹಿಸ್ಕೊಂಡ, ಬೆಂಕಿಯನ್ನ ಸಹಿಸ್ಕೊಂಡ. ಆಮೇಲೆ ಇದಕ್ಕೂ ಆಗ್ಲಿಲ್ಲ, ದೊಡ್ಡ ದೊಡ್ಡ ಕಲ್ಲು ಬಂಡೆಗಳನ್ನ ಅವನಿಗೆ ಎಸೆದಿದ್ದಾನ ಅವನ ಮೇಲೆ. ಹಾಗಾದ್ರೆ ಪ್ರಹ್ಲಾದ ಮಹಾರಾಜ ಏನ್ ಮಾಡ್ದ? ಎಲ್ಲವನ್ನು ಸಹಿಸ್ಕೊಂಡ. ಎಲ್ಲವನ್ನು, ತಂದೆಯಾದವನು ಅವನಿಗೆ ರಕ್ಷಣೆ ಕೊಡಬೇಕು, ಆದ್ರೆ ತಂದೆಯಾದವನೇ ಅವನಿಗೆ ಕೊಲ್ಲಲು ಅನೇಕ ಪ್ರಯತ್ನಗಳನ್ನು ಮಾಡಿದ. ಪ್ರಹ್ಲಾದ ಮಹಾರಾಜ ಏನೂ ಇಲ್ಲ, ಸುಮ್ಮನೆ ಸಹಿಸ್ಕೊಂಡ. ಯಾಕೆ ಅವನಿಗೆ ಸಹಿಸ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ ಆಯಿತು? ಅವನು ಸಹಿಸ್ಕೊಳ್ಳಿಕ್ಕೆ ಅವನಿಗೆ ಹೇಗೆ ಧೈರ್ಯ ಬಂತು ಮತ್ತು ಹೇಗೆ ಸಾಧ್ಯ ಆಯಿತು? ಸಹನೆ. ಹರೇ ಕೃಷ್ಣ. ಭಗವಂತನ ಕೃಪೆ, ಭಗವಂತನ ಸ್ಮರಣೆಯಲ್ಲಿ ಭಗವಂತನ ಸೊ ಭಗವಂತನ ಅನುಗ್ರಹದಿಂದ, ಯಾಕೆಂದ್ರೆ ಅವನು ಸದಾಕಾಲ ಭಗವಂತನ ಸ್ಮರಣೆಯಲ್ಲಿದ್ದ, ಸದಾಕಾಲ ಭಗವಂತನ ಸ್ಮರಣೆ. ಸೊ ಆದ್ದರಿಂದ ಭಗವಂತ ಅವನನ್ನ ಆ ರೀತಿಯಾದ ತುಂಬಾ ಎಂತಹ ಸಂದರ್ಭ ಬಂದರೂ ಕೂಡ ಅವನನ್ನ ರಕ್ಷಣೆ ಮಾಡಿದ ಭಗವಂತ. ಸೊ ರಾಕೆ ಕೃಷ್ಣ ಮಾರೆ ಮಾರೆ ಕೃಷ್ಣ ರಾಕೆ ಕೊಂಡ್, ಭಗವಂತ ಅವನನ್ನ ರಕ್ಷಿಸಿದ್ದ. ಹಿರಣ್ಯಕಶಿಪುವಿಗೆ ಅವನನ್ನ ಏನು ಮಾಡಿದ್ರು ಕೊಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದ್ರೆ ಪ್ರಹ್ಲಾದ್ ಮಹಾರಾಜರಿಂದ ನಾವು ಏನ್ ಕಲಿಬೇಕು? ತುಂಬಾ ಈ ಭಕ್ತಿಯಲ್ಲಿ ಮಾಡುವಾಗ, ಅವರ ಭಕ್ತಿಯಲ್ಲಿ ಇದ್ರು ಅಂತಾನೆ ಅವರಿಗೆ ಅಷ್ಟೊಂದು ಕಷ್ಟ ಕೊಟ್ಟಿದ್ದಾನೆ ಹಿರಣ್ಯಕಶಿಪು. ಅದರಿಂದ ಭಕ್ತಿಯಲ್ಲಿ ಬರುವಾಗ ಅನೇಕ ಅಡೆತಡೆಗಳು ಉಂಟಾಗುತ್ತೆ, ಅದನ್ನು ನಾವು ಸಹಿಸಿಕೊಳ್ಳಬೇಕು ಅಂತ. ಇದ್ರೆ ಇನ್ನೂ ಒಂದು ಶ್ರೀಮದ್ ಭಾಗವತಮಲ್ಲಿ ಇನ್ನೊಂದು ಇದೆ, 3ನೇ ಸ್ಕಂದ 25ನೇ ಅಧ್ಯಾಯದಲ್ಲಿದೆ. ಏನು ಅಂತಂದ್ರೆ, ತಿತಿಕ್ಷವಃ ಕಾರುಣಿಕ ಸುಹೃದಃ ಸರ್ವದೇಹಿನಾಂ ಅಜಾತ ಶತ್ರವಃ ಶಾಂತಾಃ ಸಾಧವಃ ಸಾಧುಭೂಷಣಾಃ. ಅಲ್ಲಿ ಭಕ್ತರ ಒಂದು ಕ್ವಾಲಿಟೀಸ್ನ ಹೇಳ್ತಾ ಇದ್ದಾರೆ. ಅಂದ್ರೆ ತಿತಿಕ್ಷವ ಅಂದ್ರೆ ಸಹನೆ ಮಾಡ್ಕೊಳ್ಳೋದು. ಯಾಕೆ ಇದು ಸಹನೆ ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ, ಭಕ್ತರಿಗೆ ಏನಾಗುತ್ತೆ ಅಂತಂದ್ರೆ, ಈ ಭಕ್ತಿ ಕಾರ್ಯ ಪ್ರಚಾರದಲ್ಲಿ ತುಂಬಾ ವಿರೋಧಗಳನ್ನ ಎದುರಿಸ್ಬೇಕಾಗುತ್ತೆ. ಯಾಕೆ ಎದುರಿಸ್ಬೇಕಾಗುತ್ತೆ ವಿರೋಧ? ಹರೇ ಕೃಷ್ಣ. ಭಕ್ತಿಯಲ್ಲಿ ಯಾಕೆ ವಿರೋಧ ಎದುರಿಸ್ಬೇಕಾಗತ್ತೆ? ಹರೇ ಕೃಷ್ಣ, ಯಾರಾದ್ರೂ ಹೇಳ್ತೀರಾ? ಯಾಕಂದ್ರೆ ಎಲ್ಲರೂ ಜಾಸ್ತಿ ಭೌತಿಕ ಪ್ರಪಂಚದ ಇಂಟ್ರೆಸ್ಟ್ ಅಲ್ಲೇ ಇರ್ತಾರೆ. ನಾವು ಸ್ವಲ್ಪ ಅದಕ್ಕೆ ವಿರುದ್ಧವಾಗಿ ಹೋಗೋದ್ರಿಂದ ಸ್ವಲ್ಪ ಕಷ್ಟಗಳಾಗ್ಬೋದು. ನಾವು ಏನ್ ಮಾಡ್ತೇವೆ ಹರೇ ಕೃಷ್ಣ, ನೀರಿನ ಫ್ಲೋ ಡೈರೆಕ್ಷನ್ ಅಲ್ಲಿ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕಾಗತ್ತೆ. ನೀರಿನ ಫ್ಲೋ ಡೈರೆಕ್ಷನ್, ನದಿಯಲ್ಲಿ ನೀರು ಒಂದ್ ಕಡೆ ಹರಿತಾ ಇರುತ್ತೆ, ಅದರ ವಿರುದ್ಧ ದಿಕ್ಕಿನಲ್ಲಿ ನಾವು ಅವರಿಗೆ ಹೋಗ್ಬೇಕಾಗತ್ತೆ. ಏನಾಗುತ್ತೆ ಅಂತಂದ್ರೆ, ಜನರಿಗೆ, ಹೆಚ್ಚಿನ ಜನರು ಮಾತಾಜಿ ಹೇಳಿದಾಗೆ ಭೌತಿಕ, ಸೊ ಐಹಿಕದಲ್ಲಿ ಇರ್ತಾರೆ, ಭೌತಿಕದಲ್ಲೇ ಇರ್ತಾರೆ. 99.9% ಜನ ಅವ್ರಿಗೆ ಏನಾಗಿರುತ್ತೆ, ಇಂದ್ರಿಯ ಭೋಗ ಬೇಕು ಅಲ್ವಾ? ಅವರಿಗೆ ಹೆಚ್ಚಾಗಿ ಇಂದ್ರಿಯ ಭೋಗ ಬೇಕು ಎಲ್ಲರಿಗೂ ಅಲ್ವಾ? ಹರೇ ಕೃಷ್ಣ. ಏನಾಗಿದೆ, ಕೃಷ್ಣ ಪ್ರಜ್ಞೆ ಬೇಕಾಗಿಲ್ಲ ಅಲ್ವಾ? ಕೃಷ್ಣ ಪ್ರಜ್ಞೆ ಆಮೇಲೆ ನೋಡ್ಕೊಂಡ್ರಾಯ್ತು, ಇನ್ನೇನು 80-90 ವರ್ಷಕ್ಕೆ ನೋಡ್ಕೊಂಡ್ರಾಯ್ತು, ಸಾಯಕ್ಕಿಂತ ಒಂದು ಸ್ವಲ್ಪ ಸಮಯದ ಮುಂಚೆ ಏನೋ ಭಗವದ್ಗೀತೆ ಕೇಳಿದ್ರಾಯ್ತು ಬಿಡು, ಅದೆಲ್ಲ. ಈಗ ಅವ್ರು ಹೇಳೋದು, ಮನುಷ್ಯ ಜನ್ಮ ಸಿಕ್ಕಿರೋದು ಭಗವಂತನ ಇದೆಲ್ಲ ಸೃಷ್ಟಿ ಮಾಡಿದಾನೆ, ಮಜಾ ಮಾಡ್ಬೇಕಿರೋವಾಗ ಅಂತ. ಚೆನ್ನಾಗಿ ದುಡಿಯಿರಿ ಮತ್ತೆ ಇಂದ್ರಿಯ ಭೋಗ ಪಡೆಯಿರಿ ಅಲ್ವಾ? ದಿಸ್ ಇಸ್ ದ ಒನ್ ಕೊಟೇಶನ್ ಅವರದ್ದು. ಚೆನ್ನಾಗಿ ದುಡಿಯಬೇಕು, ಚೆನ್ನಾಗಿ ಇಂದ್ರಿಯ ಭೋಗ ಪಡೆಯಬೇಕು. ಆದರೆ ಇಲ್ಲಿ ನಮಗೆ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಶ್ರೀಮದ್ ಭಾಗವತಮಲ್ಲಿ ಹೇಳ್ತಾನೆ, ಈ ಮಾನವ ದೇಹ ಇರ್ತಕ್ಕಂಥದ್ದು ಆತ್ಮ ಸಾಕ್ಷಾತ್ಕಾರಕ್ಕಾಗಿ. ಈ ಇಂದ್ರಿಯ ಭೋಗ ಅದು ನಾಯಿ ಹಂದಿಗಳ ಜೀವನದಲ್ಲೂ ಕೂಡ ಇರುತ್ತದೆ, ಪ್ರಾಣಿಗಳ ಜನ್ಮದಲ್ಲೂ ಕೂಡ. ಎಲ್ಲ 84 ಲಕ್ಷ ಯೋನಿಗಳನ್ನು ದಾಟಿ ನಾವು ಬಂದಿದ್ದೇವೆ. ಎಲ್ಲ ಜೀವ ಜಂತುಗಳಲ್ಲೂ ಕೂಡ ಆಹಾರ ನಿದ್ರೆ ಭಯ ಮೈಥುನ ಈ ಇಂದ್ರಿಯ ಭೋಗ ಇದ್ದಿದ್ದೇ. ಆದರೆ ಮನುಷ್ಯ ಜೀವನ ಅದು ತುಂಬಾ ಮುಖ್ಯವಾದದ್ದು. ಯಾಕೆಂತಂದ್ರೆ ಅಲ್ಲಿ ಮನುಷ್ಯನಿಗೆ ಪ್ರಜ್ಞೆ, ತುಂಬಾ ಹೈ ಲೆವೆಲ್ ಪ್ರಜ್ಞೆ ಕೊಟ್ಟಿದ್ದಾನೆ. ಅದನ್ನ ಯಾಕೆ ಕೊಟ್ಟಿದ್ದಾನೆ ಅಂದ್ರೆ, ಅದನ್ನು ಬಳಸಿ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡು ಭಗವದ್ಧಾಮಕ್ಕೆ ಹಿಂತಿರುಗಬೇಕು. ಈಗ ಪ್ರಾಣಿಗಳಿಗೆ ಇವಲ್ಯೂಷನ್ ಆಗೋದು ಅಂದ್ರೆ, ಅದು ಅವರು ಈ ಪ್ರಾಣಿಗಳು ಮನುಷ್ಯ ಜನ್ಮ ಪಡೆಯೋದು, ಅದು ಅವರ ಇವಲ್ಯೂಷನ್. ಅದೇ ತರಹ ಈಗ ಜಲಜಾನವಲಕ್ಷಾಣಿ ಅಂದ್ರೆ ಮರದಿಂದ ಇದು ಜಲಚರಗಳಾಗುತ್ತೆ. ಜಲಚರದಿಂದ ಏನಾಗುತ್ತೆ, ನೆಕ್ಸ್ಟ್ ಜಲಚರದಿಂದ ಉರಗಗಳಾಗುತ್ತೆ, ಕಾಣುತ್ತೆ, ಗಿಡಗಳು ಬರುತ್ತೆ. ಜಲಚರದಿಂದ ಅಲ್ಲ, ಫಸ್ಟ್ ಜಲಜ ನವಲಕ್ಷಣ, ಮೊದಲು ಜಲಚರಗಳು ಬರುತ್ತೆ, ಜಲಚರ ಆದ್ಮೇಲೆ ಗಿಡಗಳು ಬರುತ್ತೆ, ಆಮೇಲೆ ಗಿಡಗಳಾದ್ಮೇಲೆ ನಂಗೆ ಕಾಣುತ್ತೆ ಕೀಟಗಳು ಬರುತ್ತೆ, ಕೀಟಗಳಾದ್ಮೇಲೆ ಮತ್ತೆ ಪ್ರಾಣಿಗಳು ಬರುತ್ತೆ, ಕೀಟಗಳಾದ್ಮೇಲೆ ಪ್ರಾಣಿ ಪಕ್ಷಿಗಳು ಬರುತ್ತೆ, ಆಮೇಲೆ ಪ್ರಾಣಿಗಳಾದ್ಮೇಲೆ ಮನುಷ್ಯ ಶರೀರ. ಇದು ಎವಲ್ಯೂಷನ್. ನಾನೇನಾದ್ರೂ ತಪ್ಪು ಹೇಳಿರ್ಬೋದು, ಕರೆಕ್ಟ್ ನೆನಪಿಲ್ಲ ನನಗೆ.
ಸೊ ಇವಲ್ಯೂಷನ್. ಆದ್ರೆ ಮನುಷ್ಯ ಶರೀರಕ್ಕೆ ಮುಂದೆ ಏನು? ಮನುಷ್ಯ ಶರೀರಕ್ಕೆ ಭಗವದ್ಧಾಮಕ್ಕೆ ಹೋಗೋದು. ಇದು ನಮಗೆ ನಮ್ಮ ಶಾಸ್ತ್ರ ಹೇಳುತ್ತೆ, ಭಗವದ್ಗೀತೆ ಭಾಗವತಂ. ಆದರೆ ಜನರಿಗೆ ಇದು ಬೇಕಾಗ್ಲಿಲ್ಲ. ಯಾಕಂದ್ರೆ ಜನರು ಅವರ ಥಿಯರಿನೇ ಬೇರೆ. ಅದೇ ಚೆನ್ನಾಗಿ ದುಡಿಯಿರಿ, ಕಷ್ಟಪಟ್ಟು ದುಡಿಯಿರಿ, ಮತ್ತೆ ಇಂದ್ರಿಯ ಭೋಗ ಪಡೆಯಿರಿ. ಸೊ ಆದ್ರೆ ಇಲ್ಲಿ ಏನಾಗುತ್ತೆ, ಅದಕ್ಕಾಗಿ ಇದು ಅವರಿಗೆ ಆಧ್ಯಾತ್ಮ ಜ್ಞಾನ ಸ್ವೀಕಾರ ಮಾಡ್ಲಿಕ್ಕೆ ಅವರು ರೆಡಿ ಇರೋದಿಲ್ಲ. ಯಾಕೆಂತಂದ್ರೆ ಅವರು ಭವರೋಗದಲ್ಲಿ ಇದ್ದಾರೆ. ಭವರೋಗ ಅಂದ್ರೆ ಇದು ಐಹಿಕ ರೋಗ. ಈ ಭೌತಿಕ ಇಂದ್ರಿಯ ಭೋಗ ಪಡೆಯೋದು ಮತ್ತೆ ಒಡೆತನದ ಭಾವನೆ, ಇದು ಭವರೋಗ. ಈ ಭವರೋಗದಲ್ಲಿ ಇರೋದು ಅದು ಅವರದ್ದು ಅವರಿಗೆ ತಗಲಿದ ರೋಗ, ಜನರಿಗೆ ತಗಲಿದ ರೋಗ, ಇದಕ್ಕೆ ಭವರೋಗ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈಗೇನಾಗುತ್ತೆ, ಭಕ್ತರಿಗೆ ಭಕ್ತಿಯನ್ನು ಜನರಿಗೆ ಹಂಚಬೇಕು, ಅಥವಾ ಅಲ್ಲಿ ಅಧ್ಯಾತ್ಮ ಭಾವನೆಯನ್ನು ಮೂಡಿಸ್ಬೇಕು. ಇದು ಭಕ್ತರ ಕೆಲಸ. ಸೊ ಅದಕ್ಕಾಗಿ ಅವರು ರಿಸ್ಕ್ ತಗೊಳ್ತಾರೆ. ಕೆಲವು ಭಕ್ತರ ಮೇಲೆ ಅಟ್ಯಾಕ್ಗಳು ಆಗತ್ತೆ, ಹಿಂಸೆಗಳು ಆಗತ್ತೆ. ಅಂದ್ರೆ ಈಗ ಜೀಸಸ್ ಕ್ರೈಸ್ತ ಬಗ್ಗೆ ಶೀಲ ಪ್ರಭುಪಾದರು ಹೇಳ್ತಾರೆ, ಅವನನ್ನು ಶಿಲುಬೆಗೆ ಏರಿಸಿದ್ರು. ಜೀಸಸ್ ಕ್ರೈಸ್ತನು ಕೂಡ ಭಕ್ತನೇ. ಅಲ್ಲಿ ಹೇಳ್ತಾರೆ ಶೀಲ ಪ್ರಭುಪಾದರು, ಅವನನ್ನ ಶಿಲುಬೆಗೆ ಏರಿಸಿದ್ರು. ಯಾಕೆ? ಅವನಿಗೆ ಅಟ್ಯಾಕ್ ಮಾಡಿದ್ರು. ಆಮೇಲೆ ಹರಿದಾಸ್ ಠಾಕೂರರ ಬಗ್ಗೆ ಎಲ್ಲರೂ ನೀವು ಕೇಳಿದ್ದೀರಿ. ಅವರಿಗೆ 22 ಮಾರ್ಕೆಟ್ ಪ್ಲೇಸ್ನಲ್ಲಿ ಬೆತ್ತದಿಂದ ಥಳಿಸಿದರಂತೆ. ಆದ್ರೆ ಅವ್ರಿಗೇನೂ ಆಗ್ಲಿಲ್ಲ, ಅವ್ರಿಗೇನೂ ಕೂಡ ನೋವಾಗ್ಲಿಲ್ಲ. ಅವರಿಗೆ ಯಾರು ಅವರಿಗೆ ಥಳಿಸಿದ್ದಾರೆ, ಹೊಡೆದಿದ್ದಾರೆ, ಅವರೇ ಅವರಿಗೆ ಆಮೇಲೆ ಕ್ಷಮೆಯನ್ನೇ ಯಾಚಿಸ್ಬೇಕಾಯಿತು ಅವರಿಗೆ. ಯಾಕೆಂತಂದ್ರೆ ಹರಿದಾಸ್ ದಾಸ್ ಠಾಕೂರರು ಉನ್ನತ ಭಕ್ತ. ಸೊ ಅವರು 192 ಮಾಲೆ ಮಾಡ್ತಾ ಇದ್ರು, ಸ್ವತಃ ಬ್ರಹ್ಮನೇ. ಸೊ ಹಾಗಾಗಿ ಅವರು ಅತಿ ಉನ್ನತ ಭಕ್ತಿಯಲ್ಲಿ ಇರೋದ್ರಿಂದ ಅವರಿಗೆ ಅವರು ಆತ್ಮದ ನೆಲೆಯಲ್ಲಿದ್ದರು, ದೇಹದ ನೆಲೆಯಲ್ಲಿಲ್ಲ. ಸೊ ದೇಹದಲ್ಲಿ ಇದ್ರೆ ಮಾತ್ರ ನಮಗೆ ಎಲ್ಲ ಈ ಪೆಟ್ಟು ಎಲ್ಲ ಬರ್ತದೆ ಅಲ್ವಾ, ದೇಹಕ್ಕೆ ಬರ್ತದೆ. ಆತ್ಮಕ್ಕೆ ಏನೂ ಇಲ್ಲ. ಅದ್ಯಾವ ಶ್ಲೋಕ ಹೇಳ್ತೀರಾ? ಆತ್ಮಕ್ಕೆ ಯಾವ ಪೆಟ್ಟು ಆಗೋದಿಲ್ಲ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಅಲ್ಲ ನೈನಂ ಚಿಂದಂತಿ ಶಸ್ತ್ರಾಣಿ ನ ಚೈನಂ ಕ್ಲೇದಿಯಂತ್ಯಾಪೋ ನ ಶೋಷಯತಿ ಮಾರುತಃ. ಆತ್ಮವನ್ನ ಯಾರು ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಶಸ್ತ್ರಗಳು ಕತ್ತರಿಸ್ಲಿಕ್ಕೆ ಸಾಧ್ಯ ಇಲ್ಲ, ಬೆಂಕಿ ಸುಡುವುದಿಲ್ಲ, ಗಾಳಿ ಒಣಗಿಸುವುದಿಲ್ಲ, ನೀರು ನೆನೆಯಿಸುವುದಿಲ್ಲ. ಸೊ ಹಾಗಾಗಿ ಹರಿದಾಸ್ ಠಾಕೂರರಿಗೆ ಎಷ್ಟು 22 ಮಾರ್ಕೆಟ್ ಪ್ಲೇಸ್ ಅಲ್ಲಿ ಏನ್ ಮಾಡಿದ್ರು ಕೂಡ ಅವ್ರ ದೇಹಕ್ಕೆ ಏನೂ ಆಗಲಿಲ್ಲ, ಯಾವ ಒಂದು ನೋವು ಆಗಲಿಲ್ಲ, ಗಾಯವೂ ಆಗಲಿಲ್ಲ. ಸೊ ಯಾಕೆಂದ್ರೆ ಅವರು ಆ ಆತ್ಮದ ನೆಲೆಯಲ್ಲಿದ್ರು. ಆಮೇಲೆ ಈಗ ನಾವು ಇನ್ನೂ ನೋಡಿದ್ದೇವೆ ಏನು ಅಂತಂದ್ರೆ, ಚೈತನ್ಯ ಮಹಾಪ್ರಭುಗಳು ಜಗಾಯಿ ಮದಾಯಿಲಿ ಅಲ್ಲಿ ನಿತ್ಯಾನಂದ ಅವರಿಗೂ ಕೂಡ ಜಗಾಯಿ ಮದಾಯಿ ಅವರಿಗೆ ಅಟ್ಯಾಕ್ ಅಲ್ವಾ? ಅಲ್ವಾ? ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ಅದನ್ನ ಸಹಿಸ್ಕೊಳ್ತಾರೆ ಆ ಜಗಾಯಿ ಮದಾಯಿ. ಆದ್ರೆ ಚೈತನ್ಯ ಮಹಾಪ್ರಭುಗಳು ಚಕ್ರ ಎತ್ತುತ್ತಾರೆ, ಸುದರ್ಶನ ಚಕ್ರ. ಆಗ ಜಗಾಯಿ ಮದಾಯಿಗೆ ಕೊಲ್ತೇನೆ ಅಂತ ಹೋಗ್ತಾರೆ. ಆಗ ನಿತ್ಯಾನಂದ ಪ್ರಭು ಹೇಳ್ತಾರೆ, ನೋ ಈಗ ಪ್ರಭು ನೀವು ಅವತಾರ ಮಾಡಿರೋದು ಯಾಕೆ ಭಗವಂತ, ನೀವು ಅವತಾರ ಮಾಡೋದು ಯುಗದಲ್ಲಿ ಕೊಲ್ಲಲಿಕ್ಕಲ್ಲ, ಕರುಣೆ ತೋರಿಸ್ಲಿಕ್ಕಾಗಿ. ಹಾಗಾಗಿ ಜಗಾಯಿ ಮದಾಯಿ ಮೇಲೆ ಆಮೇಲೆ ಅವರು ಕರುಣೆ ತೋರಿಸಿದ್ರು. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ಭಕ್ತರು ಬಹಳ ಸಹನಶೀಲರು. ಆದ್ರೆ ಯಾಕೆ ಅವ್ರ ಭಕ್ತರು ಇಷ್ಟು ಸಹನಶೀಲರಾಗಿರ್ತಾರೆ? ಹರೇ ಕೃಷ್ಣ. ಭಕ್ತರು ಯಾಕೆ ಇಷ್ಟು ಸಹನಶೀಲರಾಗಿರ್ತಾರೆ? ಅವರಲ್ಲಿ ದೈವಿ ಗುಣದ ಕೊಂಚ ಪರ್ಸೆಂಟೇಜ್ ಇರ್ತಾರೆ. ಮತ್ತೆ ಉದ್ದೇಶನೇ ಬೇರೆ ಅಲ್ಲ, ಎಲ್ಲರಲ್ಲೂ ಪರಮಾತ್ಮ ಇದ್ದಾನೆ ಅಂತ. ಪರಮಾತ್ಮ ಇರ್ತಾನೆ ಮಾತಾಜಿ. ಅದಕ್ಕೆ ಯಾವ ಜೀವಿಗೂ ತೊಂದರೆ ಕೊಡೋದು ಭಕ್ತನಾದವನಿಗೆ ಇಷ್ಟ ಇರಲ್ಲ. ಹರೇ ಕೃಷ್ಣ. ಎಲ್ಲರೂ ಹೇಳಿದ್ದು ಒಂದೊಂದು ಉತ್ತರ ಹೇಳಿದ್ದೀರಿ, ಎಲ್ಲರೂ ಕೂಡ ಓಕೆ. ಆದರೆ ಇಲ್ಲಿ ಭಕ್ತರು ಯಾಕೆ ಸಹನಶೀಲರು ಅಂತಂದ್ರೆ, ಅವರಿಗೆ ಪತಿತಾತ್ಮನನ್ನು ಉದ್ಧರಿಸಬೇಕು. ಅವರಿಗೆ ಉದ್ದೇಶ ಏನು? ಅವರ ಉದ್ದೇಶ ಈ ಎಲ್ಲರನ್ನೂ ಅವರನ್ನು ಭಗವದ್ಧಾಮಕ್ಕೆ ಹಿಂದಿರುಗಿಸ್ಬೇಕು, ಇದು ಅವರ ಉದ್ದೇಶ. ಸೊ ಈ ಉದ್ದೇಶ ಇಟ್ಕೊಂಡಿರೋದ್ರಿಂದ ಅವರು ಎಂತ ಕೊಟ್ಟರು ಸಹನೆ ಮಾಡ್ಕೊಳ್ತಾರೆ ಭಕ್ತರು. ಸೊ ಹಾಗಾಗಿ ಭಕ್ತಿ ಮಾರ್ಗದಲ್ಲಿ ಮುಂದುವರಿಬೇಕು ಅಂದ್ರೆ ಸಹನೆ ತಗೊಳ್ಬೇಕು. ಸಹನೆಯಿಂದ ಏನಾಗುತ್ತೆ, ಅಂತಃಕರಣ ಶುದ್ಧಿ ಆಗುತ್ತೆ. ಸಹನೆ ಈ ಶುದ್ಧ ಭಕ್ತರು ಏನಾಗಿರ್ತಾರೆ, ಅವರಿಗೆ ಪತಿತಾತ್ಮರನ್ನು ಉದ್ಧರಿಸುವುದೇ ಅವರ ಗುರಿ. ಸೊ ಅದಕ್ಕಾಗಿ ಅವರ ಜೀವನದ ಧ್ಯೇಯವೇ ಅದಾಗಿರುತ್ತೆ. ಆದ್ದರಿಂದ ಅವರು ಸಹನಾಶೀಲರು. ಸೊ ಹಾಗಾಗಿ ನಮಗೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಶಿಕ್ಷಾಷ್ಟಕದಲ್ಲಿ ಹೇಳಿದ್ದಾರೆ, ಇದೆಲ್ಲರಿಗೂ ಕೂಡ ಗೊತ್ತು. ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ ಅಮಾನೀನ ಮಾನದೇನ ಕೀರ್ತನೀಯ ಸದಾಹರಿ. ತರೋರಪಿ ಸಹಿಷ್ಣುನ ಅಂತ ಹೇಳಿದ್ರು. ತರೋರಪಿ ಅಂದ್ರೆ ಮರವನ್ನ ಕಡಿದ್ರೆ ಮರ ಏನು ಪ್ರತಿಭಟನೆ ಮಾಡೋದಿಲ್ಲ. ಮರ ಏನಾದ್ರು ಮಾಡುತ್ತಾ ಕಡಿದ್ರೆ? ಇಲ್ಲ ಮಾತಾಜಿ, ಏನು ಮಾಡಲ್ಲ. ಆದ್ರೆ ಆ ಮರ ಏನ್ ಮಾಡುತ್ತೆ, ಮರದ ಒಂದು ಗುಣ ಸಹಿಸ್ಕೊಳ್ತದೆ. ಅದು ಮತ್ತೆ ಮಳೆಗಾಲದಲ್ಲಿ ಮತ್ತೆ ಚಿಗುರುತ್ತದೆ. ಅದೇ ರೀತಿ ಇಲ್ಲಿ ನಮ್ಗೆ ಏನ್ ಹೇಳ್ತಾರೆ, ಅಮಾನೀನ ಮಾನದೇನ. ಯಾರು
ಯಾರಿಗೆ ಎಲ್ಲರಿಗೂ ಗೌರವ ಕೊಡಿ, ಎಲ್ಲರಿಗೂ ಮರ್ಯಾದೆ ಕೊಡಿ ಅಂತ ಇದು ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ. ನಾವು ಸಹಿಸ್ಕೋಬೇಕಂತ, ನಮಗೆ ಯಾವುದು ಬೇಡ. ನದನಂ ನ ಜನಂ ನ ಸುಂದರಿಂ ಕವಿತಾಂಬ ಜಗದೀಶ ಕಾಮಯೇ ಮಮ ಜನ್ಮನಿ ಜನ್ಮನಿ ಈಶ್ವರಿ ಭವತಾದ್ ಭಕ್ತಿ ಅಹೈತುಕಿ ತ್ವಯಿ. ನನಗೇನು ಬೇಡ, ನಮಗೆ ಮಾನ ಬೇಡ, ಮರ್ಯಾದೆ ಬೇಡ, ನಮಗೆ ಇದು ಹಣ ಬೇಡ, ಸ್ತ್ರೀ ಬೇಡ, ಯಾವುದು ಬೇಡ. ನಮಗೆ ಬೇಕಾಗಿರೋದು ಭಕ್ತಿ. ಆದರೆ ಇನ್ನೊಬ್ಬರಿಗೆ ಗೌರವ ಕೊಡೋದು, ಆವಾಗ ನಮಗೆ ಸಹಿಷ್ಣುತೆ. ನಮ್ಗೆ ಯಾರು ಏನು ಹೇಳಿದ್ರು, ನಮ್ಗೆ ಯಾರು ಅಗೌರವ ಮಾಡಿದ್ರು ನಮಗೆ ಬೇಜಾರಿಲ್ಲ. ಯಾಕೆಂತಂದ್ರೆ ನಮಗೆ ಸಹಿಷ್ಣುತೆ, ಸಹಿಸುವ ಶಕ್ತಿ ಇದೆ. ಹಾಗಾಗಿ ನಮಗೆ ಏನೂ ಬೇಜಾರಿ ಆಗೋದಿಲ್ಲ. ಮತ್ತೆ ಬ್ರಹ್ಮ ಕೂಡ ಹೇಳ್ತಾನೆ ನೋಡಿ, 10ನೇ ಸ್ಕಂದದಲ್ಲಿ 14ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ತುಂಬಾ ಮುಖ್ಯವಾದ ಶ್ಲೋಕ. ತತ್ತೇನು ಕಂಪಾಂ ಸುಶಮೀಕ್ಷಮಾಣೋ ಭುಂಜಾನ ಏವಾತ್ಮಕೃತಂ ವಿಪಾಕಂ ಹೃದ್ವಾಗ್ವಪುರ್ಭಿರ್ವಿದದನ್ ನಮಸ್ತೆ ಜೀವೇತಯೋ ಮುಕ್ತಿಪದೇ ಸದಾಯ ಭಾಕ್. ಯಾಕೆ ನಾವು ಸಹಿಸ್ಕೊಳ್ಬೇಕು? ಇದಕ್ಕೆ ನಮಗೆ ಒಂದು ಒಳ್ಳೆಯ ಒಂದು ಶ್ಲೋಕ ಇದು. ಯಾಕೆಂದರೆ ಬ್ರಹ್ಮ ಪ್ರಾರ್ಥನೆ ಮಾಡ್ತಾನೆ, ಏನಿದೆ ಅಲ್ಲಿ ಆ ಬ್ರಹ್ಮನ ಪ್ರಾರ್ಥನೆಯಲ್ಲಿ ಇದು ಬರುತ್ತೆ. ಯಾಕೆಂತಂದ್ರೆ ಭಕ್ತ ಏನ್ ಮಾಡ್ತಾನೆ ಅಂತಂದ್ರೆ, ಎಷ್ಟು ಕಷ್ಟ ಬರಲಿ ಸಹಿಸ್ಕೊಂಡ್ಬಿಡ್ತಾನೆ. ಯಾಕೆ ಸಹಿಸ್ಕೊಳ್ತಾನೆ ಭಕ್ತ ಅಂದ್ರೆ, ಆ ಭಕ್ತನಿಗೆ ಯಾವ ತರ ಇರುತ್ತೆ ಅಂದ್ರೆ, ನನಗೆ ತುಂಬಾ ಕಷ್ಟ ಬರ್ಬೇಕಾಯ್ತು, ನಾನು ಎಷ್ಟೋ ಪಾಪ ಮಾಡಿದ್ದೆ, ಆದ್ರೆ ಭಗವಂತ ನನ್ನ ಮೇಲೆ ತುಂಬಾ ಕರುಣೆ ತೋರಿಸಿದ್ದಾನೆ, ನಂಗೆ ಸ್ವಲ್ಪ ಕಷ್ಟ ಕೊಟ್ಬಿಟ್ಟಿದ್ದಾನೆ, ಸ್ವಲ್ಪ ಕಷ್ಟ, ನಂಗೆ ಎಷ್ಟೋ ಕಷ್ಟ ಬರಬೇಕಾಗಿತ್ತು, ಆದ್ರೆ ಭಗವಂತ ತುಂಬಾ ಕರುಣಾಮಯಿ, ಸೊ ಅವನು ಈ ತರ ನನಗೆ ಕರುಣೆ ತೋರಿಸಿದ್ದಾರೆ. ಹಾಗಾಗಿ ಎಂಥದೇ ಕಷ್ಟ ಬರಲಿ ಅದನ್ನ ಭಕ್ತರು ಸ್ವಲ್ಪವೇ ಕಷ್ಟ ಅಂತ ಹೇಳಿ ತಿಳ್ಕೊಳ್ತಾರೆ. ಸೊ ಇದು ಕಷ್ಟವನ್ನು ಸ್ವೀಕರಿಸುವ ರೀತಿ. ಅದೇ ತರ ಭಕ್ತರು ಸುಖ ಬಂದರೆ, ಏನೋ ಒಂದು ಒಳ್ಳೇದಾಯ್ತು, ನಾನೇನೋ ಒಂದು ಮನೆ ಕಟ್ಟಿದೆ, ಏನೋ ಒಂದು ಒಳ್ಳೇದು, ಒಂದು ಮನೆಯಲ್ಲಿ ಒಂದು ಮಕ್ಕಳಿಗೆ ಒಳ್ಳೇದಾಯ್ತು, ಯಾವುದೋ ಒಂದು ಎಜುಕೇಶನ್ ಅಥವಾ ಯಾವುದೇ ವಿಚಾರದಲ್ಲಿ ಬಂದ್ರೆ ಭಕ್ತರೇನು ತಿಳ್ಕೊತಾರೆ, ಅವರು ನಾನು ಇದಕ್ಕೆ ಅರ್ಹನೇ ಅಲ್ಲ, ಈ ಒಂದು ನನಗೆ ಸಂಪತ್ತು ಸುಖ ಕೊಟ್ಟಿದ್ದಾನೆ ಭಗವಂತ, ನಾ ಇದಕ್ಕೆ ಅರ್ಹ ಅಲ್ಲ, ಆದರೆ ಭಗವಂತ ಅವ್ಯಾಜಕರಣೆಯಿಂದ ನನಗೆ ಇದು ಸಿಕ್ಕಿದೆ, ಈ ಮನೆ ನಾನು ಕಟ್ಟಿದ್ದೆ, ನಾ ಕಟ್ಟಿದ್ದಲ್ಲ, ಭಗವಂತ ಕೊಟ್ಟಿದ್ದು ಇದು, ಈ ಭಾವನೆ ಇರ್ತದೆ. ಎಂತಹ ಸುಖಮಯ ಸಂದರ್ಭ ಇರಲಿ, ದುಃಖಮಯ ಸಂದರ್ಭ ಇರಲಿ, ಅವರು ಏನ್ ಮಾಡ್ತಾರೆ, ಸುಶಮೀಕ್ಷಮಾಣು, ಅವರು ತುಂಬಾ ಇದನ್ನು ತಿಳ್ಕೊಳ್ತಾರೆ. ತತ್ತೇನು ಕಂಪಾಂ ಸುಶಮೀಕ್ಷಮಾಣು, ಆಮೇಲೆ ಭಗವಂತನ ಕರುಣೆಗಾಗಿ ಮತ್ತೆ ಕಾಯ್ತಾರೆ. ಸೊ ಇಂಥವರು ಭಗವದ್ಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಹೇಗೆ ಸಾಧ್ಯ? ಅವರಿಗೆ ಭಗವಂತನ ಅಂದ್ರೆ ಭಗವದ್ಧಾಮಕ್ಕೆ ಹೋಗೋದು ಅಂದ್ರೆ ಅವರಿಗೆ ದಾಯಬಾಕ್ ಅಂದ್ರೆ ಏನು, ಆಸ್ತಿಯಲ್ಲಿ, ತಂದೆ ಆಸ್ತಿಯಲ್ಲಿ ಮಕ್ಕಳಿಗೆ ಹಕ್ಕುಂಟು, ಯಾಕಂದ್ರೆ ತಂದೆ ಆಸ್ತಿ. ಅದೇ ತರಹ ಭಗವಂತನ ಲೋಕ ನಮ್ಮ ತಂದೆಯ ಆಸ್ತಿ, ಪರಮಪಿತನ ಆಸ್ತಿ, ಅಲ್ಲಿ ಹೋಗ್ಲಿಕ್ಕೆ ನಮಗೆ ಅಧಿಕಾರ ಉಂಟು. ಯಾರಿಗೆ? ಇಂತಹ ಭಕ್ತನಿಗೆ ಅಧಿಕಾರ ಉಂಟು. ಸೊ ಹಾಗಾಗಿ ಹೇಳ್ತಾರೆ, ಸೊ ಆದ್ರಿಂದ ಭಕ್ತ ಹೇಗೆ ಕಷ್ಟವನ್ನು ಸಹಿಸ್ಕೊಳ್ತಾನೆ. ಆದ್ರೆ ಇಲ್ಲಿ ಏನಾಯ್ತು, ಈಗ ಈ ಸಂದರ್ಭ, ಈಗ ನಾವು ಏನು ಈ ಶ್ಲೋಕ ಓದ್ತೇವೆ, ಈ ಸಂದರ್ಭದಲ್ಲಿ ಆ ದಕ್ಷನ ಒಂದು ಆಯೋಜಿಸಿದ ಆ ಮಹಾಸಭೆಯಲ್ಲಿ ಪ್ರತಿಶಾಪ ನಡೀತಾ ಇದೆ. ಅಲ್ಲಿ ದಕ್ಷ ಏನು ಸಾಧಾರಣ ಅಲ್ಲ, ದಕ್ಷ ಮಹಾಪುರುಷ, ಅವನು ಬ್ರಹ್ಮನ ಮಗ. ಅಲ್ಲಿ ಬ್ರಹ್ಮನ ಮಗ, ಮತ್ತೆ ಅವನು ಒಂದು ಪ್ರಜಾಪತಿಗಳ ಅಧಿಪತಿ, ಅವನು ಅಷ್ಟು ದೊಡ್ಡ ಪೊಸಿಷನ್ ಅಲ್ಲಿ ಇದ್ದವನು. ಆದ್ರೆ ಅಲ್ಲಿ ಅವನಿಗೆ ಅದನ್ನ ಒಂದು ಕ್ರೋಧವನ್ನ ತಡ್ಕೊಳ್ಳಿಕ್ಕಾಗಲ್ಲ. ಯಾಕೆ ಕೇಳಿದ್ರೆ ಅವನಿಗೆ ಬೈಕೆ ಇತ್ತು. ಆದ್ರೆ ಅಲ್ಲಿ ಆ ಸಭೆಗೆ ಬ್ರಹ್ಮ ಇದ್ದಿದ್ನಲ್ವಾ, ಬ್ರಹ್ಮನಿಂದ ಕಂಟ್ರೋಲ್ ಮಾಡ್ಲಿಕ್ಕೆ, ಈ ಒಂದು ವಾತಾವರಣವನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ಲೇ ಇಲ್ಲ. ಯಾಕೆ? ಆಮೇಲೆ ಇಲ್ಲಿ ಬ್ರಾಹ್ಮಣರು, ಅವರು ಕೂಡ, ಬ್ರಾಹ್ಮಣರಿಗೂ ಯಾಕೆ ಕೋಪ ಬಂತು ಭೃಗುಮುನಿಗೆ? ಭೃಗುಮುನಿಯೂ ಸಾಧಾರಣ ಮನುಷ್ಯ ಅಲ್ಲ, ಭೃಗು ಮಹರ್ಷಿ ಅವರು. ಆಮೇಲೆ ಇವರು ನಮ್ಮ ನಂದೀಶ್ವರ, ಅವರು ಕೂಡ ಶಿವನ ಭಕ್ತ, ಪ್ರಮುಖ ಗಣ ಸಾಧು. ಹಾಗಾಗಿ ಅನೇಕ ಸಾಧು ಸಜ್ಜನರು ಇದ್ರು, ಆದರೂ ಪರಿಸ್ಥಿತಿ ಕೈ ಮೀರುತ್ತಾ ಇದೆ. ಎಲ್ಲ ಕ್ರೋಧಗಳಕ್ಕೆ ಎಲ್ಲರೂ ಬಲಿಯಾಗ್ತಾ ಇದ್ದಾರೆ, ಪ್ರತಿಶಾಪ ನಡೀತಾ ಇದೆ. ಇದಕ್ಕೆ ಕಾರಣ ಏನು, ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಜನರೆಲ್ಲ ಕಾರಣ ಹೇಳ್ಬೇಕು ಅಂದ್ರೆ, ಈ ತರ ಪರಿಸ್ಥಿತಿ ಉಂಟಾಗ್ಲಿಕ್ಕೆ ಕಾರಣ ಏನು? ಕೋಪ ಬರ್ಲಿಕ್ಕಾದ್ರೂ ಕಾರಣ ಏನು? ಮೂಲ ಕಾರಣ ಏನು? ಶಿವನ್ ಕಂಡ್ರೆ ಆಗ್ತಾ ಇರಲ್ಲ ದಕ್ಷನಿಗೆ ಮುಂಚೆನೆ. ನಾನ್ ಕೇಳ್ತಾ ಇರೋದು ವೆರಿ ಅಂದ್ರೆ ಎಲ್ಲದಕ್ಕೂ, ದಕ್ಷನಿಗೂ ಏನ್ ಕಾರಣ? ದಕ್ಷನ ಕಾಮಭಾವನೆ. ಸಾಧ್ಯ ಇಲ್ಲ ಮಾತಾಜಿ, ಸಹಿಷ್ಣುತೆ ಇಲ್ಲ.
ಈಗೋ ಕೃಷ್ಣಂತೆ ಯಾಕೆ ಇರುವುದಿಲ್ಲ? ಈಗೋ ನಾನು ಕೇಳ್ತಾ ಇರೋದು ಅತ್ಯಂತ ಮೂಲಭೂತವಾದ ಪ್ರಾಬ್ಲಮ್. ಅಂದ್ರೆ ಇಲ್ಲಿ ಶ್ರೀಲ ಪ್ರಭುಪಾದರು ಹೇಳಿದ್ದಾರೆ, ನೀವು ಗಮನ ಇಟ್ಟು ಓದಿದ್ರೆ ಗೊತ್ತಾಗತ್ತೆ. ಇಲ್ಲಿ ಶ್ರೀಲ ಪ್ರಭುಪಾದರು ಹೇಳಿದ್ದಾರೆ, ಈ ಲೌಕಿಕ ಜಗತ್ತೇ ಈ ತರ ಅಂತ ಹೇಳ್ತಾರೆ. ಈ ಭೌತಿಕ ಜಗತ್ತು, ಈಗ ದೇವತೆಗಳ ಲೋಕವೂ ಕೂಡ ಏನು ಅದು ಏನು ಶ್ರೇಷ್ಠ ಅಲ್ಲ. ಅದು ಯಾಕೆಂತಂದ್ರೆ ದೇವತೆಗಳ ಲೋಕವು ಭೌತಿಕ ಲೋಕವೇ. ಸೊ ಭೌತಿಕ ಲೋಕ ಆಗಿರೋದ್ರಿಂದ ಎಂತ ದೊಡ್ಡ ದೇವತೆಗಳ ಲೋಕದಲ್ಲಿ ಇರಲಿ ಅಥವಾ ಶ್ರೇಷ್ಠ ವ್ಯಕ್ತಿ ಆಗಿರಲಿ, ಅವನ ದಕ್ಷಿಣೆ ಆಗಿರಲಿ, ನಂದೀಶ್ವರನೇ ಆಗಿರಲಿ, ಬ್ರಾಹ್ಮಣರೇ ಆಗಿರಲಿ, ಭೃಗು ಮಹರ್ಷಿ ಆಗಿರಲಿ, ಅವ್ರು ಎಲ್ಲರಿಗೂ ಏಕೆ ಕ್ರೋಧ ತಪ್ತ ಆಗ್ಬೇಕಾಯ್ತು? ಆ ವಾತಾವರಣದಲ್ಲಿ ಕ್ರೋಧದೆಲ್ಲ ಒಂಥರ ಇನ್ಫೆಕ್ಷನ್ ತರ ಸ್ಪ್ರೆಡ್ ಆಗ್ತಾ ಇದೆ, ಒಬ್ಬರಿಂದ ಒಬ್ಬರಿಗೆ ಕ್ರೋಧ ಬರ್ತಾ ಇದೆ. ಯಾಕೆ? ಇದು ಲೌಕಿಕ ಪ್ರಪಂಚ. ಇದೇನಿದು ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ದಾರೆ ನೋಡಿ. 2 minutes ಆಗುತ್ತೆ. ಹರೇ ಕೃಷ್ಣ. ತುಂಬಾ ಚೆನ್ನಾಗಿದೆ. ಇದು ಲೌಕಿಕ ಪ್ರಪಂಚ. ಸೊ ಈ ಲೌಕಿಕ ಪ್ರಪಂಚ ಆಗಿರೋದ್ರಿಂದ ಈ ಜಗತ್ತು ಅಸ್ಥಿರ. ಇದು ಏನು ಸ್ಥಿರವಾಗಿಲ್ಲ. ಇಲ್ಲಿ ಏನಾಗಿದೆ, ಎಂತ ಇದು ದೊಡ್ಡ ಶ್ರೇಷ್ಠ ವ್ಯಕ್ತಿಗಳು ಕೂಡ ಕ್ರೋಧಕ್ಕೆ ಬಲಿಯಾಗ್ತಾರೆ. ಯಾಕೆ ಅಂದ್ರೆ 3 ಗುಣಗಳಲ್ಲಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಏನಿದೆ, ಇಲ್ಲಿ 3 ಗುಣಗಳಿದೆ. ಅದರಿಂದ ಇಲ್ಲಿ ಸೌಹಾರ್ದತೆ ಹೇಳೋದು, ಮತ್ತೆ ಆ ಸೌಹಾರ್ದತೆ, ಆಮೇಲೆ ಸ್ಯಾಟಿಸ್ಫ್ಯಾಕ್ಷನ್, ಆ ಒಂದು ಸಮಾಧಾನ, ತೃಪ್ತಿ, ಇದು ಭೌತಿಕ ಲೋಕದಲ್ಲಿ ಇಲ್ಲ. ಇಲ್ಲಿ ಯಾಕಿಲ್ಲ? ಇದು ಯಾಕಂದ್ರೆ ಈ ಭೌತಿಕ ಲೋಕ ಡಿಸೈನ್ ಮಾಡಿರೋದೇ ಹಾಗೆ. ಭಗವಂತ ಇದನ್ನ, ಈ ಒಂದು ಭೌತಿಕ ಲೋಕ ಸೃಷ್ಟಿಯಾಗಿರೋದು, ಇಲ್ಲಿ ಸೌಹಾರ್ದತೆ ಇರುವುದಿಲ್ಲ, ಆಮೇಲೆ ಸಮಾಧಾನ ಇರುವುದಿಲ್ಲ. ಇದು ಈ ಭೌತಿಕ ಲೋಕದ ಲಕ್ಷಣ ಇದು. ಅದಕ್ಕಾಗಿ ಎಂತಹ ದೊಡ್ಡ ಪೊಸಿಷನ್, ಎಂತಹ ದೇವತೆಗಳ ಲೋಕ ಇರಲಿ, ಯಾವ ಒಂದು ಹೈಯರ್ ಪ್ಲಾನೆಟರಿ ಸಿಸ್ಟಮ್, ಊರ್ಧ್ವ ಲೋಕಗಳಿರಲಿ, ಅಲ್ಲೂ ಕೂಡ ಇದೇ ತರಹ ಆಗತ್ತೆ. ಸೊ ಹಾಗಾಗಿ ಈ ದೇವತೆಗಳು ಏನ್ ಮಾಡ್ತಾರಂತೆ, ತಮ್ಮ ಒಂದು ಇದಕ್ಕಾಗಿ ಅಂದ್ರೆ ಭಕ್ತಿ ಸಾಧನೆಗಾಗಿ ಭೂಮಿಯ ಮೇಲೆ ಅವತಾರ, ಅದು ಭೂಮಿಯ ಮೇಲೆ ಮುಂದಿನ ಜನ್ಮ ಕೊಡುವಂತ ಬೇಡ್ತಾರಂತೆ. ಯಾಕಂದ್ರೆ ದೇವತೆಗಳಿಗೆ ಅಲ್ಲಿ ಸ್ವರ್ಗಲೋಕದಲ್ಲಿ, ಆ ದೇವತೆಗಳ ಲೋಕದಲ್ಲಿ ಏನಾಗುತ್ತೆ, ತುಂಬಾ ಸುಖ ಜಾಸ್ತಿ. ಸೊ ಹಾಗಾಗಿ ಅವರಿಗೆ ಭಕ್ತಿಯಲ್ಲಿ ಕಾನ್ಸಂಟ್ರೇಷನ್ ಕಡಿಮೆ ಆಗ್ಬಿಡುತ್ತೆ. ಅವರು ಮಿಶ್ರಿತ ಭಕ್ತರು, ಕರ್ಮ ಮಿಶ್ರಿತ ಭಕ್ತರಾಗಿರುತ್ತಾರೆ, ಜ್ಞಾನ ಮಿಶ್ರಿತ ಭಕ್ತರು ಇರ್ತಾರೆ. ಆದ್ರೆ ಅವರಿಗೆ ಪೂರ್ಣವಾಗಿ ಪರಿಶುದ್ಧ ಭಕ್ತರಾಗ್ಲಿಕ್ಕೆ ಭೂಮಿ ಮೇಲೆ ಒಂದು ಭಕ್ತಿ ಕಾರ್ಯವನ್ನ ಮಾಡ್ಲಿಕ್ಕೆ ನಂಗೆ ಭೂಮಿ ಮೇಲೆ ಕೊಡು ಹೇಳ್ತಾರೆ. ಆದ್ರಿಂದ ನಾವು ತಿಳ್ಕೊಳ್ಬೇಕು, ಆ ಭಗವಂತನ ಧಾಮಕ್ಕೆ ಹೋಗ್ಬೇಕು ಅಂದ್ರೆ ಆ ಭಗವಂತನ ಧಾಮದಲ್ಲಿ ಮಾತ್ರ ಅಲ್ಲಿ ಸೌಹಾರ್ದತೆ ಇದೆ, ಮತ್ತೆ ಅಲ್ಲಿ ತುಂಬಾ ಎಲ್ಲ ಸಮಾಧಾನದಿಂದ ಇರ್ತಾರೆ. ಅಲ್ಲಿ ಏನಾದ್ರು ಸೌಹಾರ್ದತೆಗೆ ಏನಾದ್ರು ವ್ಯತ್ಯಾಸ ಆದ್ರೆ ಏನಾಗುತ್ತೆ? ಹರೇ ಕೃಷ್ಣ. ಯಾರಾದ್ರೂ ಒಂದು ಉದಾಹರಣೆ ಕೊಡ್ತೀರಾ? ಆಯ್ತು, ಮುಗಿತಾ ಬಂತು. ಹರೇ ಕೃಷ್ಣ. ಭಗವಂತನ ಲೋಕದಲ್ಲಿ ಸೌಹಾರ್ದತೆ ತಪ್ಪಿದುಂಟಾ? ಇಲ್ಲ ಮಾತಾಡಿ. ಯಾರಾದ್ರೂ ಉದಾಹರಣೆ ಕೊಡ್ತೀರಾ? ತುಂಬಾ ಮುಖ್ಯ ಸೌಹಾರ್ದತೆ ತಪ್ಪಿದೆ. ಅಲ್ಲಿ ಜಯ ವಿಜಯರ ಉದಾಹರಣೆ ನೀವು ನೋಡ್ಬೋದು. ಜಯ ವಿಜಯರ ಉದಾಹರಣೆ ನೋಡ್ಬೋದು. ತಕ್ಷಣ ಮತ್ತೆ ಅವರನ್ನ ಈ ಭೌತಿಕ ಪ್ರಪಂಚಕ್ಕೆ ಕಳಿಸಲಾಗುತ್ತದೆ. ಯಾಕೆಂತಂದ್ರೆ ಅಲ್ಲಿ ಸೌಹಾರ್ದತೆ ತಪ್ಪಿತು ಅಂದ್ರೆ ಅಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನ ಲೋಕದಲ್ಲಿ ಸೌಹಾರ್ದತೆ ಇದೆ. ಸೊ ಹಾಗಾಗಿ ನಾವು ತಿಳ್ಕೊಳ್ಬೇಕು, ಭಗವಂತನ ಲೋಕದಲ್ಲಿ ಸೌಹಾರ್ದತೆ ಇದೆ, ಭೌತಿಕ ಲೋಕದಲ್ಲಿ ಸೌಹಾರ್ದತೆ ಇಲ್ಲ. ಅಂದ್ರೆ ಇಲ್ಲಿ ಕೋಆಪರೇಷನ್ ಇಲ್ಲ, ಸೌಹಾರ್ದತೆ ಇಲ್ಲ, ಆಮೇಲೆ ಸೌಹಾರ್ದತೆಯ ವಾತಾವರಣ ಇಲ್ಲ, ಮತ್ತೆ ಇಲ್ಲಿ ಸಮಾಧಾನ ಶಾಂತಿ ಇರೋದಿಲ್ಲ. ಯಾಕೆಂದ್ರೆ ಭೌತಿಕ ಲೋಕ ಡಿಸೈನ್ ಆಗಿರೋದು ಹಾಗೆ. ಸೊ ಆದ್ದರಿಂದ ಆ ಭೌತಿಕ ಲೋಕದಲ್ಲಿ ಇರೋದ್ರಿಂದ 3 ಗುಣಗಳಿರೋದ್ರಿಂದ ದಕ್ಷನಿಗೆ ಆತರ ಆಯ್ತು. ದಕ್ಷನು ಒಂದು ಕಾಮಕ್ಕೆ ಅಂದ್ರೆ ಕಾಮಕ್ರೋಧಗಳಿಗೆ ಒಳಗಾದ. ಅವನು ಈ ನಂದಿ ತುಂಬಾ ಒಳ್ಳೆಯ ಭಕ್ತನಾದ್ರೂ ಕೂಡ ಶಿವನ ಅನುಚರನಾದ್ರೂ ಕೂಡ ಅವನು ಶಿವನಲ್ಲಿ ತಾಳ್ಮೆ ಇತ್ತು. ಆ ತಾಳ್ಮೆಯನ್ನು ಅವನು ಅನುಸರಿಸಲಿಕ್ಕೆ ಆಗ್ಲಿಲ್ಲ. ಅವನು ಒಂದು ಉದಾಹರಣೆ ಕೊಟ್ಟ. ಅಂದ್ರೆ ಏನು ಅಂತಂದ್ರೆ ಅವಕ್ಕೊಂದು ಸಮಜಾಯಿಷಿ ಹೇಳ್ಬೋದು. ಅವನ ದೃಷ್ಟಿಯಲ್ಲಿ ನಂದೀಶ್ವರನ ದೃಷ್ಟಿಯಲ್ಲಿ ಏನು ಅಂತಂದ್ರೆ, ನಾನು ನನ್ನ ಒಡೆಯನಿಗೆ ಸ್ವಾಮಿಗೆ ಅವಮಾನ ಮಾಡಿದ್ದೇನೆ, ಅದಕ್ಕೆ ಶಾಪ ಕೊಡ್ತಾ ಇದ್ದೇನೆ. ಆದ್ರೆ ನಂದೀಶ್ವರನು ಆ ಒಂದು ನೆಲೆಯಲ್ಲಿ ನಂದೀಶ್ವರ ಅಲ್ಲಿ ತಾಳ್ಮೆಯನ್ನು ಕಳ್ಕೊಂಡು ಬ್ರಾಹ್ಮಣರಿಗೆ, ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಬ್ರಾಹ್ಮಣರಿಗೆ ಅವರು ಶಾಪ ಕೊಡ್ಬೇಕಾಗಿರ್ಲಿಲ್ಲ. ಬ್ರಾಹ್ಮಣರಿಗೆ ಶಾಪ ಕೊಟ್ಟಿದ್ದಾರೆ. ಅವ್ರು ಯಾಕೆ ಬ್ರಾಹ್ಮಣರಿಗೆ ಶಾಪ ಕೊಟ್ರು ಅಂದ್ರೆ, ಬ್ರಾಹ್ಮಣರು ಅದು ಈ ಎಲ್ಲದನ್ನು ದಕ್ಷ ನಿಂದನೆ ಮಾಡಿದನ್ನ, ಶಾಪ ಕೊಟ್ಟಿದ್ದನ್ನ ಕೇಳಿ ಅವರು ಸುಮ್ಮನೆ ಕೂತ್ಕೊಂಡಿದ್ದಾರೆ, ಸಹಿಸ್ಕೊಂಡಿದ್ದಾರೆ ಅದನ್ನ ಅಂತ ಹೇಳ್ಕೊಂಡು ಅವ್ರ ಮೇಲೆ ಅವರಿಗೆ ದಕ್ಷ ಶಾಪ ಕೊಟ್ಟಿದ್ದಾನೆ ಶಿವನಿಗೆ, ಭಕ್ತನಿಗೆ. ಅದನ್ನ ನೋಡ್ಕೊಂಡು ಸುಮ್ಮನೆ ಕೂತಿದ್ದಾರೆ. ಇದರಿಂದ ಅವನಿಗೆ ಕೋಪ ಬಂದಿದೆ. ಯಾರಿಗೆ? ನಂದೀಶ್ವರನಿಗೆ. ಅದರಿಂದ ಬ್ರಾಹ್ಮಣರಿಗೆ ಅವನು ಇದು ಮಾಡ್ತಾನೆ, ಅಂದ್ರೆ ಶಾಪ ಕೊಡ್ತಾನೆ. ಆಮೇಲೆ ಇಲ್ಲೊಂದು ವಿಚಾರ ತರ್ತಾರೆ. ನೂತನವಾಗಿ ವೈಷ್ಣವರಾದ
ರಾದವರ ಮತ್ತು ಶೈವರಾದವರ ನಡುವೆ ಬಹುಕಾಲದಿಂದಲೂ ಬೆಳೆದ ಭಿನ್ನ ಮತವಿದೆ. ಅಂದ್ರೆ ನೂತನವಾಗಿ ವೈಷ್ಣವರಾದವರು ಅಂದ್ರೆ ಆರಂಭಿಕ ಭಕ್ತರಿಗೆ ಶಾಸ್ತ್ರಗಳ ಜ್ಞಾನ ಇರೋದಿಲ್ಲ, ಮತ್ತೆ ಅವರಿಗೆ ಶ್ರದ್ಧೆನೂ ಕೂಡ ತುಂಬಾ ಕಡಿಮೆ ಇರುತ್ತೆ. ಸೊ ಕೋಮಲ ಶ್ರದ್ಧೆ ಮತ್ತು ಶಾಸ್ತ್ರಗಳಲ್ಲಿ ಅಧ್ಯಯನ ಮಾಡಿರೋದಿಲ್ಲ. ಆದರೆ ಅವರಿಗೂ ಶೈವರಿಗೆ ಭಿನ್ನ ಮತ ಇದೆ ಅಂತ ಹೇಳ್ತಾರೆ. ಆದರೆ ಈಗ ನಾವು ತಿಳ್ಕೊಳ್ಬೇಕಾಗಿದ್ದೇನು ಅಂದ್ರೆ, ಈಗ ವೈಷ್ಣವೋತ್ತಮರು ಅವರು ವೈಷ್ಣವರಲ್ಲಿ ತುಂಬಾ ಉತ್ತಮ ಭಕ್ತರು ಅವರು ಶಿವನನ್ನ ವೈಷ್ಣವಾನಂ ಯಥಾಶಂಭೋ ಅಂತ ಹೇಳಿ ಗೌರವದಿಂದ ನೋಡ್ತಾರೆ. ಶಿವನ ಬಗ್ಗೆ ಇವನ್ನು ನಮ್ಮ ಶ್ರೀ ಚೈತನ್ಯ ಮಹಾಪ್ರಭುಗಳು ಕೂಡ ಅನೇಕ ಶಿವನ ದೇವಸ್ಥಾನಗಳಿಗೆ ಹೋಗಿದ್ರು, ಶ್ರೀಶೈಲಂಗೆ ಹೋಗಿದ್ರು, ಆಮೇಲೆ ಅಲ್ಲಿ ಲಿಂಗರಾಜ ದೇವಸ್ಥಾನ ಅಲ್ಲಿ ಭುವನೇಶ್ವರದಲ್ಲಿ ಹೋಗಿದ್ರು. ಸೊ ಹಾಗಾಗಿ ಅವರು ಅಲ್ಲಿ ಭಾವದಿಂದ ತುಂಬಿ ಶಿವನ ದೇವಸ್ಥಾನಗಳಿಗೆ ಹೋಗಿದ್ರು, ತುಂಬಾ ಭಾವೋದ್ರೇಕರಾಗಿದ್ರು ಅಲ್ಲಿ ಆ ದೇವಸ್ಥಾನದಲ್ಲಿ. ಎಲ್ಲರೂ ಕೂಡ ಉನ್ನತ ಮಟ್ಟದಲ್ಲಿದ್ದ ವೈಷ್ಣವರು ಶಿವನನ್ನು ಅರ್ಥ ಮಾಡ್ಕೊಳ್ತಾರೆ. ನೂತನ ವೈಷ್ಣವರಿಗೆ ಏನಾಗಿದೆ ಅಂತಂದ್ರೆ, ನೂತನವಾಗಿ ಇರ್ತಕ್ಕಂಥವರಿಗೆ ಇನ್ನು ಜ್ಞಾನ ಹೆಚ್ಚು ಪರಿಪಕ್ವ ಆಗಿಲ್ಲ, ಅಜ್ಞಾನದಲ್ಲಿ ಸ್ವಲ್ಪ ಇದ್ದಾರೆ. ಆದ್ದರಿಂದ ಶಿವನ ಸ್ಥಾನಮಾನ ಕುರಿತು ಅವರಿಗೆ ಗೊತ್ತಿಲ್ಲ, ಶಿವತತ್ವ ಅವರಿಗೆ ಗೊತ್ತಿಲ್ಲ, ಶಿವ ಇದು ವೈಷ್ಣವಾನಂ ಯಥಾಶಂಭು ಇದು ಗೊತ್ತಿಲ್ಲ. ಸೊ ಆದ್ದರಿಂದ ಇವತ್ತಿನ ತರಗತಿಯಲ್ಲಿ ನಾವು ತಿಳಿದುಕೊಳ್ತಕ್ಕಂಥ ಅಂಶ ಅಂದ್ರೆ ಸಹನೆ ತುಂಬಾ ಮುಖ್ಯ. ಸಹನೆಯನ್ನ ಕಳ್ಕೊಳ್ಬಾರದು. ಸಹನೆ ಕಳ್ಕೊಂಡಿದ್ರಿಂದನೇ ಇಲ್ಲೇನಾಗುತ್ತೆ, ಬ್ರಾಹ್ಮಣರಿಗೆ ಶಾಪ ಹೋಗುತ್ತೆ. ಸೊ ಹಾಗಾಗಿ ಇಲ್ಲಿ ಅದು ಮಾಡಬಾರ್ದಾಗಿತ್ತು ಅವನು ನಂದೀಶ್ವರ. ಆದ್ರೆ ಅವನು ಸಹನೆಯನ್ನು ಕಳ್ಕೊಂಡಿರೋದು ಅಂತಂದ್ರೆ ತನ್ನ ಸ್ವಾಮಿಗೆ ಅವಮಾನ ಆಗಿದೆ, ಅದಕ್ಕೂ ಒಂದು ಕೂಡ ಒಂದು ಅದಕ್ಕೂ ಒಂದು ಕೂಡ ಏನಾಗಿತ್ತು ಅಂತಂದ್ರೆ ಅವನ ದೃಷ್ಟಿಯಿಂದ ಅದು ಸರಿ ಆಗತ್ತೆ, ಯಾಕೆಂದ್ರೆ ಒಡೆಯನಿಗೆ ಅವಮಾನ ಆಗಿದೆ. ಆದ್ರೆ ಅದಾಗಿರೋದು ಅವನು ಶಿವ ಒಡೆಯ ಒಂದೇ ಅಲ್ಲ, ಅವನು ಕೂಡ ಪರಮ ಭಕ್ತ. ಸೊ ಹಾಗಾಗಿ ಆ ದೃಷ್ಟಿಯಿಂದ ಅದು ಸರಿನೇ. ಆದ್ರೆ ಅವನು ಬ್ರಾಹ್ಮಣರಿಗೆ ಶಾಪ ಕೊಡಬೇಕಾಗಿರ್ಲಿಲ್ಲ. ಇದೆಲ್ಲ ತುಂಬಾ ಶಾಪ ಪ್ರತಿಶಾಪಗಳು ತುಂಬಾ ನಡೆದು ಹೋಯಿತು. ಇದಕ್ಕೆಲ್ಲ ಕಾರಣ ಅಂತಂದ್ರೆ ಇದು ಭೌತಿಕ ಲೋಕ. ಈ ಭೌತಿಕ ಲೋಕದಲ್ಲಿ ಈ ರೀತಿಯಾಗಿ ಆಗತ್ತೆ. ಯಾಕೆಂದ್ರೆ 3 ಗುಣಗಳ ಪ್ರಭಾವದಲ್ಲಿ ಇರೋದ್ರಿಂದ ನಮಗೆ ಈ ತರವಾದ ಒಂದು ವಾತಾವರಣ ಅಂದ್ರೆ ಕ್ರೋಧದ ವಾತಾವರಣ ಆಗ್ಲಿಕ್ಕೆ ಸುಲಭದಲ್ಲಿ ಬಲಿಯಾಗ್ಬಿಡ್ತೇವೆ. ಯಾಕೆ? ನಮಗೆ ಕಂಟ್ರೋಲಿಂಗ್ ಕೆಪಾಸಿಟಿ ಇಲ್ಲ. ಆದರೆ ಇವರು ರೂಪ ಗೋಸ್ವಾಮಿಯವರು ಹೇಳಿದ್ದಾರೆ, ವಾಚೋ ವೇಗಂ ಮನಃ ಕ್ರೋಧ ವೇಗಂ ಜಿಹ್ವಾ ವೇಗಂ ಉದರೋಪಸ್ಥ ವೇಗಾನ್ ಏತಾನ್ ವೇಗಾನ್ಯೋ ವಿಷಹೇತ ಧೀರಃ. ಅಂದ್ರೆ ಯಾರು ಮನಸ್ಸಿನ ಅಂದ್ರೆ ಮಾತನ್ನು ಕಂಟ್ರೋಲ್ ಮಾಡ್ತಾರೆ, ಮಾತನ್ನು ಸಹನೆ ಮಾಡ್ಕೊಳ್ಳೋದು ಅಂದ್ರೆ ಪ್ರಜಲ್ಪ ಮಾಡದೇ ಇರೋದು, ಮತ್ತೆ ಯಾರು ಮನಸ್ಸನ್ನ ನಿಯಂತ್ರಿಸೋದು, ಮತ್ತೆ ಕ್ರೋಧವನ್ನ ಕ್ರೋಧವನ್ನು ಮಾಡ್ಕೊಳ್ಳದೆ ಇರ್ತಕ್ಕಂಥದ್ದು, ಕ್ರೋಧಕ್ಕೆ ಬಲಿಯಾಗದೆ ಇರ್ತಕ್ಕಂಥವರು, ಮತ್ತೆ ನಾಲಿಗೆಯ ಚಪಲವನ್ನು ಸಹಿಸ್ಕೊಳ್ಳೋದು, ಮತ್ತೆ ಉದರ ಉಪಸ್ಥ ಅಂದ್ರೆ ಒಂದು ಉಪಸ್ಥ ಅಂದ್ರೆ ಜನನಾಂಗದ ಪ್ರಚೋದನೆಯನ್ನ ಹೊಟ್ಟೆಯ ಪ್ರಚೋದನೆಯನ್ನ ತಡ್ಕೊಳ್ತಕ್ಕಂಥ ಶಕ್ತಿ, ಸಹನ ಶಕ್ತಿ ಯಾರಿಗೆ ಅವರು ಪ್ರಪಂಚದಲ್ಲಿ ಶಿಷ್ಯರನ್ನು ಮಾಡ್ಲಿಕ್ಕೆ ಸಾಧ್ಯ, ಅವರು ಗುರುಗಳಾಗ್ಲಿಕ್ಕೆ ಸಾಧ್ಯ ಅಂತ ನಾವು ತಿಳ್ಕೊಳ್ಬೇಕು. ಸೊ ಅದರಿಂದ ಅಟ್ಲೀಸ್ಟ್ ನಾವು ಭಕ್ತಿಯಲ್ಲಿ ಮುಂದುವರಿಬೇಕು ಅಂದ್ರೆ ನಾವು ಸಹನೆಯನ್ನು ಪಡ್ಕೊಳ್ಬೇಕು. ಯಾಕೆಂದ್ರೆ ಸಹನೆಯಿಂದ ಅಂತಃಕರಣ ಶುದ್ಧಿ ಆಗತ್ತೆ. ಸಮಚಿತ್ತತೆಯನ್ನು ನಾವು ಬೆಳೆಸ್ಕೊಂಡ್ರೆ ಮಾತ್ರ ನಮಗೆ ಭಕ್ತಿಯಲ್ಲಿ ಮುಂದುವರ್ಲಿಕ್ಕಾಗತ್ತೆ. ಇದು ನಾವು ಇವತ್ತು ತಿಳಿದುಕೊಳ್ತಕ್ಕಂತಹ ಒಂದು ಸಂದೇಶ ನಮಗೆ ಭಾಗವತದಿಂದ. ಹರೇ ಕೃಷ್ಣ, ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಏನಾದ್ರೂ ಹೇಳ್ಬೇಕು ಅಂತಿದ್ಯಾ? ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಮಾತಾಜಿ, ದಕ್ಷ ಯಾವ ಯುಗದಲ್ಲಿ ಇದ್ದಿದ್ದು? ಕೃತಯುಗ ಅಂತ ಕಾಣುತ್ತೆ ಮಾತಾಜಿ ಅವರಲ್ಲಿ. ಕೃತಯುಗನ? ಆ ಯುಗದಲ್ಲಿ ಹೀಗಾದ್ರೆ ನಮ್ಮ ಯುಗ ಏನಾಗ್ಬಹುದು? ಹೌದು. ಹರೇ ಕೃಷ್ಣ ಮಾತಾಜಿ, ಇದೊಂದು ವೈಯಕ್ತಿಕ ಪ್ರಶ್ನೆ ನಂದು, ಕೇಳ ಭಕ್ತಿ. ನಾನು ಒಂದು ಲೈವ್ ಸ್ಟ್ರೀಮ್ ತೆಗಿತೇನೆ, ಆಮೇಲೆ ಕೇಳೋಣ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಲ್ಲರಿಗೂ ಧನ್ಯವಾದಗಳು. ಈ ತರಗತಿಯನ್ನು ನಡೆಸಲಿಕ್ಕೆ ನನಗೆ ಅವಕಾಶ ಕೊಟ್ಟಂತಹ ಈ ನಮ್ಮ ಸಚ್ಚಿದಾನಂದ ಪ್ರಭುಜಿಯವರಿಗೂ ಕೂಡ ನನ್ನ ಧನ್ಯವಾದಗಳು. ಹರೇ